ಕೊಲ್ಲಿಯ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿದ ವಾರ್ಷಿಕ ಮಹಾಸಭೆ ಶಾರದೋತ್ಸವದ ಸಭಾಂಗಣ ಐತಾರ ಕಾರಣ ನಡೆತನು. ಕರಿಸಾಲದ ಅಧ್ಯಕ್ಷರು ಬಕ ಪದಾಧಿಕಾರಿಗಳನ್ನು ಪುನರಾಯ್ಕೆ ಅವಿರೋಧವಾದ ಈ ಮಹಾಸಭೆ ನಡೆತನು. ವೇದಿಕೆಯಲ್ಲಿ ಉಪಸ್ಥಿತರಿರುವ ಸತೀಶ್ ಕುಂಬಲ ಬಿಜೆಪಿ ಜಿಲ್ಲಾಧ್ಯಕ್ಷರು ಹಾಗೂ ಅಧ್ಯಕ್ಷರು ಶಾರದಾ ಕನ್ನಡ ಸಮಿತಿ ಇವರನ್ನು ಕೂಡ ಸ್ವಾಗತ ಬಯಸುತ್ತೇನೆ. ಶ್ರೀಗಳಿಗೆ ನವೀನ್ ಟಿಕೆ ಕುಟುಂಬದ ಜೈಗಳು ಮತ್ತು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿದರು. ಶೇಖರ್ ಕುಜುಮಗದ್ದೆ ಉಪಾಧ್ಯಕ್ಷರು ಶಾರದಾ ಸೇವಾ ಟ್ರಸ್ಟ್ ಇವರನ್ನು ಕೂಡ ಸ್ವಾಗತ ಬಯಸುತ್ತೇನೆ. ಶ್ರೀ ಶೇಖರ್ ಕುಜುಮಗದ್ದೆ ಉಪಾಧ್ಯಕ್ಷರು ಶ್ರೀ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಕೊಲ್ಲಿಯ ಇವರಿಗೆ ಅಶೋಕ್ ಸಂಕೋಲಿಗೆ ಟ್ರಸ್ಟಿಯವರು ಅಶೋಕ್ ಸಂಕೋಲಿಗೆ ಬಂದು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿದರು. ರಾಜೇಶ್ ಶೆಟ್ಟಿ ಕುಜುಮಗದ್ದೆ ಅಧ್ಯಕ್ಷರು ಆದರ್ಶ ಮಿತ್ರ ಮಂಡಳಿ ಇವರನ್ನು ಕೂಡ ಸ್ವಾಗತ ಬಯಸುತ್ತೇನೆ. ಶ್ರೀದೇವಿಗೆ ಶೈಲೇಂದ್ರ ಕುಜುಮಗದ್ದೆ ಬಂದು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ರಾಜೇಶ್ KS ಕಾರ್ಯದರ್ಶಿ ಶ್ರೀ ಶಾರದಾ ಸೇವಾ ಟ್ರಸ್ಟ್ ಇವರನ್ನು ಕೂಡ ಸ್ವಾಗತ ಬಯಸುತ್ತೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಉಮೇಶ್ ಕುಲಾಲ್ ಕೋಶಾಧಿಕಾರಿ ಶಾರದಾ ಸೇವಾ ಟ್ರಸ್ಟ್ ಇವರನ್ನು ಕೂಡ ಸ್ವಾಗತ ಬಯಸುತ್ತೇನೆ. ಸಭೆಯಲ್ಲಿ ಉಪಸ್ಥಿತರಿರುವಂತಹ ರಾಮಚಂದ್ರ ಕುಂಪಲ ಸ್ಥಾಪಕ ಸದಸ್ಯರು ಹಾಗೂ ನಮ್ಮ ಹಿರಿಯರು ಇವರನ್ನು ಕೂಡ ಸ್ವಾಗತ ಬಯಸುತ್ತೇನೆ. ಪ್ರಕಾಶ್ H. ಕೊಲ್ಯ ನಿಕಟಪೂರ್ವ ಅಧ್ಯಕ್ಷರು ಇವರನ್ನು ಕೂಡ ಸ್ವಾಗತ ಬಯಸುತ್ತೇನೆ. ರವಿಶಂಕರ್ ಸೋಮೇಶ್ವರ ಉಪಾಧ್ಯಕ್ಷರು ಸೋಮೇಶ್ವರ ಪುರಸಭೆ ಇವರನ್ನು ಕೂಡ ಸ್ವಾಗತ ಬಯಸುತ್ತೇನೆ. ಸಭೆಯಲ್ಲಿ ಉಪಸ್ಥಿತರಿರುವ ಸರ್ವ ಸದಸ್ಯರನ್ನು ಸ್ವಾಗತಿಸ ಬಯಸುತ್ತೇನೆ. ಮಾಧ್ಯಮ ಮಿತ್ರರಾದ ಅಬ್ಬಕ್ಕ ಟಿವಿ ಹಾಗೂ ಪೊಸಕುರಲ್ ಇವರನ್ನು ಕೂಡ ಸ್ವಾಗತ ಬಯಸುತ್ತೇನೆ. ಹರಿ ಓಂ ಹರಿ ಓಂ. ವಿಘ್ನ ವಿನಾಶಕ ಐನಂಚಿನ ಮಹಾಗಣಪತಿನ ದುಂಬುದಿ ಒಂದು ನಮ್ಮ ಗ್ರಾಮದ ಸೋಮಲತಾ ದೇವರು ಅಂಚೆನೆ ಕೋಡಿ ಮಲಯಾಳ ಚಾಮುಂಡಿ ಅಂಚೆನೆ ನಮ್ಮ ಆರಾಧ್ಯ ದೇವರ ಹೆಂಚಿನ ಅಪ್ಪೆ ಶಾರದಿನ ಕ್ಷೇತ್ರ ಪಾಲಕ್ಕೆ ಗುಲಿಗಜ್ಜನ ಪ್ರಾರ್ಥನೆ ಮಂತೊಂದು ವೇದಿಕೆ ಇತ್ತಿನ ನಮ್ಮ ಭಾರತೀಯ ಜನತಾ ಪಾರ್ಟಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಅಧ್ಯಕ್ಷರಾಗಿನ ಅಂಚೆನೆ ನಮ್ಮ ಕಟ್ಟಡ ಸಮಿತಿಯ ಅಧ್ಯಕ್ಷರು ಸತೀಶ್ ಕುಂಪಲ ಅಂಚೆನೆ ಶ್ರೀ ಶಾರದಾ ಸೇವಾ ಟ್ರಸ್ಟ್ದ ಅಧ್ಯಕ್ಷರಾಗಿನ ಮೋಹನ್ ಶೆಟ್ಟಿ ಕುಂಪಲ ಅಂಚೆನೆ ಆದರ್ಶ ಮಿತ್ರ ಮಂಡಳಿದ ಅಧ್ಯಕ್ಷರಾಗಿನ ರಾಜೇಶ್ ಶೆಟ್ಟಿ ಕುಜುಮಗದ್ದೆ ಅಂಚೆನೆ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಕೊಲ್ಲಿಯ ಸೋಮೇಶ್ವರ ಅಂದೆತ್ತ ಉಪಾಧ್ಯಕ್ಷರಾಗಿನ ಶೇಖರ್ ಕುಜುಮಗದ್ದೆ ಅಂಚೆನೆ ಟ್ರಸ್ಟ್ದ ಕೋಶಾಧಿಕಾರಿಯಾಗಿನ ಉಮೇಶ್ ಕುಲಾಲ್ ಅಂಚೆನೆ ನಮ್ಮ ಹಿರಿಯರಾಗಿನ ಪುರಸಭೆಯ ಉಪಾಧ್ಯಕ್ಷರಾಗಿನ ರವಿಶಂಕರ್ ಸೋಮೇಶ್ವರ ನಿಕಟಪೂರ್ವ ಅಧ್ಯಕ್ಷರಾಗಿನ ಪ್ರಕಾಶ್ ಕೌನ್ಸಿಲ್ ಪುಷ್ಕಲ್ ಕುಮಾರ್ ಕೃಷ್ಣಪ್ರಿಯ ಅಂಚೆನೆ ಮಾತಾ ಹಿರಿಯರಿಗ ಶಾಲಾ ಮಹಿಳಾ ಮಂಡಳಿಗ ಮಾತಾ ಪದಾಧಿಕಾರಿಗಳು ಸರ್ವ ಸದಸ್ಯರಿಗ ಪರಿಸರದ ವಕ್ತಾರ ಮಾಡಿದ ತೊಂದರೆ ಮಾಡಿಕೊಂಡು ನಾನು ಪ್ರಸ್ತಾವ ಪಾತ್ರ ಮಾಡಬಹುದು. ಸಾವಿರದ 1975 ನಮ್ಮ ಕೊಲ್ಲಿಯ ಪರಿಸರದ ಲಕ್ಷ್ಮಣ್ ಮನೆಯಲ್ಲಿ ಬೇರೆ ಆದರ್ಶ ಮಿತ್ರ ಮಂಡಳಿ ಒಂದು ಸಂಸ್ಥೆಯ ಸ್ಥಾಪನೆ ಮಾಡ್ತೇವೆ. ಆ ಟೈಮ್ಗಳು ಆದರ್ಶ ಮಿತ್ರ ಮಂಡಳಿಯ ಪ್ರಥಮ ಅಧ್ಯಕ್ಷರು ಲಕ್ಷ್ಮಣ್ ಮನೆಯಲ್ಲಿ, ಪ್ರಧಾನ ಕಾರ್ಯದರ್ಶಿ ರಾಮಚಂದ್ರ ಕುಂಬಲ ಮುಕುಲ ಆಗಿದ್ದೇವೆ. ಅವೇ ಆದರ್ಶ ಮಿತ್ರ
ಸಮಿತಿ ಇವೆಲ್ಲ ಸೋಮೇಶ್ವರ ಒಂದು ಸಂಸ್ಥೆ ಸ್ಥಾಪನೆ ಮಾಡ್ತೇನೆ. ಪಂಡ ಆದರ್ಶ ವಿದ್ಯಮಾನಗಳಲ್ಲಿ ಸೇರಿದು ಸ್ಥಾಪನೆ ಮಾಡ್ತೇನೆ. ಅವೇ ಈ ಶಾರದಾ ಮಹೋತ್ಸವ ಸಂಸ್ಥೆ ಕಾಲಕ್ರಮೇಣ ಇತ್ತ ಶ್ರೀ ಶಾರದಾ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಬೆಲೆ ಬಂದ ನೋಂದಾಯಿತ ಸಂಸ್ಥೆಯಾದ ಇತ್ತ ಆಗ್ತದೆ. ನಮ್ಮ ಈ ಶಾರದಾ ಮಹೋತ್ಸವ ಸಂಸ್ಥೆ ಟ್ರಸ್ಟಿಗೆ ನಮ್ಮ ರಾಜಭಾಗದ ಬಗ್ಗೆ ಬರೀ ಇಲ್ಲಿಯ ಭಜಾಮದಲ್ಲಿ ಆರಂಭವಾಯಿತ ನಂತರ ಆಮೇಲೆ ಬರೀ ಸಂತೋಷ್ ಕುಮಾರ್ ತುಕ್ಕಟ್ಟು ಬೇರೆಲ್ಲ ಅಧ್ಯಕ್ಷತೆಯಲ್ಲಿ ನಮ್ಮ ಬರೀ ಆಮೇಲೆ ಪ್ರಸಾದ್ ಜಾಗದಲ್ಲಿ ನಮ್ಮ ಶ್ರೀ ಶಾರದಾ ಸಭಾಭವನ ಬರೀ ಮಂದಿರ ಕಟ್ಟಿಯಾರು ಅವೇ ತುಂಬ ಅವು ಹೈವೇ ಬಗ್ಗೆ ಈ ವೆಂಟ ಜಾಗ ಪರ್ಚೇಸ್ ಮಾಡಿದ್ರೆ ನಮ್ಮ ಭವ್ಯವಾಗಿ ಮಂದಿರ ನಿರ್ಮಾಣ ಮಾಡ್ತಾರೆ. ನಮ್ಮ ಈ ಶಾರದಾ ಮಹೋತ್ಸವ ಸಮಿತಿ ಖಾಲಿ ಉತ್ಸವಕ್ಕೆ ಸೀಮಿತವಾದರೆ ನಮ್ಮ ಸಾಂಸ್ಕೃತಿಕ ಧಾರ್ಮಿಕ ಸಾಮಾಜಿಕ ಚಟುವಟಿಕೆಗೆ ನಮ್ಮ ಪ್ರೋತ್ಸಾಹ ಬರುವುದಿಲ್ಲ. ನಮ್ಮ ನವರಾತ್ರಿ ಉತ್ಸವದ ಸಂದರ್ಭದಲ್ಲಿ ದಸರಾ ಹಬ್ಬವನ್ನು ನಾಡ ಹಬ್ಬವಾಗಿ ಆಚರಣೆ ಮಾಡುವುದು ಪೂಜಿನ ದಿನ ವಿಜೃಂಭಣೆಗಳು ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮದೊಂದಿಗೆ ಕಳಪವನ್ನು ಹೊಂದಿಲ್ಲ. ಐದೊಟ್ಟಿಗೆ ಪ್ರತಿ ಶುಕ್ರವಾರ ಶ್ರೀ ಶಾರದಾ ಮಹಿಳಾ ಮಂಡಳಿ ಮತ್ತು ಆದರ್ಶ ಮಿತ್ರ ಮಂಡಳಿಯ ಸಹಭಾಗಿಗಳು ಭಜನೆ ಲಲಿತ ಸಹಸ್ರನಾಮ ಪೂಜೆ ನಡೆಸುವುದಿಲ್ಲ. ಅಂಚನೆ ಪ್ರತಿ ಸಂಕ್ರಮಣದಲ್ಲಿ ಪ್ರತಿ ತಿಂಗಳು ಕ್ಷೇತ್ರ ಪಾಲಿಕೆಯ ಸಂಕ್ರಮಣ ಪೂಜೆ ನಮ್ಮ ಅಂತರ್ಗತವಿಲ್ಲ. ಸಹಕಾರಗಳು ಬೈದ ಅಂಚನೆ ಪಾಪದ ಆರ್ಥಿಕವಾದ ಹಿಂದುಳಿದ ಹದಿನೈದು ಅಂಚನೆ ಮರಣದ ಸಂದರ್ಭಗಳು ನಮ್ಮ ಆರ್ಥಿಕ ಸಹಕಾರ ನೀಡಬೇಕು. ಅವೇ ಅಲ್ಲದೆ ನಮ್ಮ ಪರಿಸರದ ಹಿರಿಯ ಜನಗಳಿಗೆ ನಮ್ಮ ಸನ್ಮಾನ ಅಭಿನಂದನೆ ಕಾರ್ಯಕ್ರಮ ಹೊಂದಲಿಲ್ಲ. ಅವತ್ತನ್ನೇ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹೊಂದಲಿಲ್ಲ. ಪ್ರತಿ ವರ್ಷ ಆಗಸ್ಟ್ 15ರಂದು ಆದರ್ಶ ಮಿತ್ರ ಮಂಡಲ ವಿದ್ಯಾರ್ಥಿ ವಿತರಣಾ ಸಮಾರಂಭ ನಮ್ಮ ಹೊಂದಲಿಲ್ಲ. ಅಂದರೆ ನಮ್ಮ ಅನೇಕ ಈ ಸಾಮಾಜಿಕ ಧಾರ್ಮಿಕ ಚಟುವಟಿಕೆ ನಮ್ಮ ಅನುಭವವಿಲ್ಲ. ಅವೇ ನಮ್ಮ ಆಮೇಲೆ ಈ ಮಂದಿರ 2020 ನಮ್ಮ ಜಾಗ ಪರ್ಚೇಸ್ ಬಂದಿದೆ. 2022 ನಮ್ಮ ಶಿಲಾನ್ಯಾಸ ಬಂದಿದೆ. ನಮ್ಮ ಬೇರ್ನ ನೇತೃತ್ವಗಳು ಈ ಮಂದಿರ 1.5 ವರ್ಷದ ಉಲಾಯಿದೆ ನಮ್ಮ ಕೆಳಗಿನ ಅಂತಸ್ತಿನ ಕಟ್ಟಡ ನಿರ್ಮಾಣ ಆಗ್ತದೆ. ಇದಕ್ಕೆ ನಮ್ಮ ಪರಿಸರದ ಪಕ್ಕ ಪರವರ್ಗ ಜನಗಳ ಸಹಕಾರ ನಮಗೆ ಕೊಟ್ಟೇವೆ. ಮಕ್ಕಳಿಗೆ ನಮ್ಮ ಧನ್ಯವಾದ ಸಮರ್ಪಣೆ ಮಾಡುವುದಿಲ್ಲ. ಅಂಚನೆ ಈ ಮಂದಿರದ ಮುಂದಾಳತ್ವವನ್ನು ವಹಿಸೊಂದು ಎಂಕಲು ನಮ್ಮ ಸತೀಶನ ಬಿರವರು ಅದೇನು ಬುಡ್ಡೈಜಿ ಎಂಕಿಲೇಗೆ ಮಂದಿರ ಆವಡೆ ಬಂದು ಆಗ ಸರ್ಕಾರದಲ್ಲಿ 30 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗಿರ್ತದೆ. ಅವು ಸರ್ಕಾರದ ಬದಲಾವಣೆ ಆದ ಸಂದರ್ಭಗಳು ಅವು ಕೈ ತಟ್ಟುಕೊಂಡು ಅಪಗ ಎಂಕಿಲೆಗೆ ಮಸ್ತ್ ಬೇಜಾರಾಗುತ್ತದೆ. ದಾದ ಅಪಗ ಸಸ್ತಾನೆ ಎಂಕೆ ಪಾತ್ರೆ ಗೊತ್ತಿದ್ದೇನೆ ನಿಖು ದಾದ ಕೋಟಿ ಮಂದಿರ ಹಾಕೊಂಡು ಗ್ಯಾರಂಟಿ ಯಾನಲ್ಲ ನಿಖಲಕೋಟಿ ಯಾನಲ್ಲ ಮಂತು ಕೊಡ್ತೇವೆ ಅಂಚನೆ ಅನ್ನ ಪಾತ್ರದ ಕಡೆ ನಂಗೆ ಅನ್ನ ಒಲ್ಲ ಸಹಕಾರದೊಟ್ಟಿಗೆ ನಮ್ಮ ಈ ಮಂದಿರ ಪರಿಪೂರ್ಣಗೊಂಡು ಇನಿ ನಮ್ಮ ಪ್ರಥಮ ನಮ್ಮ ವಾರ್ಷಿಕ ಈ ಮಂದಿರ ವಾರ್ಷಿಕ ಸಭೆ ನಮ್ಮ ಲೈತ ಅದಕ್ಕೆ ನಮ್ಮ ಶಾರದಾ ಸೇವಾ ಟ್ರಸ್ಟ್ ಬಕ್ಕ ಮಾತಾ ಜಯಂತಿ ಸಮಿತಿ ಪರವಾದ ಹೃತ್ಪೂರ್ವಕ ಧನ್ಯವಾದ ನಾನು ಸಮರ್ಪಣೆ ಮಾಡೋದಿಲ್ಲ. ಅಂಚನೆ ನನ್ನ ಅಲ್ಲ ನಮ್ಮ ಬಜೆಟ್ ಇದ್ದೀನಿ ರಟ್ಟನೆ ಕೊಟ್ಟಿದ್ದ ರಟ್ಟ ಅಂತಸ್ತದ ಆಂಡ ಆರ್ಥಿಕವಾದ ಒಂಚೂರು ಸಮಸ್ಯೆ ಇದಾದ್ರ ಮಿತ್ರ ಅಂತಸ್ತು ಬಾಕಿ ಆಗ್ತದೆ. ಆಂಡ ಐನ ನಾವು ತುಂಬ ಸತ್ಯನ ಒಂದಾಗುತ್ತದೆ ಅವು ಆವಡು ಬಂದು ನಾನು ಆಡ ಸಮಿತಿ ಪರವಾದ ಕೇಳೋದಿಲ್ಲ. ನಮ್ಮ ನವರಾತ್ರಿ ಉತ್ಸವದ ಬಗ್ಗೆ ಪ್ರತಿ ವರ್ಷ 3 ದಿನದಿಂದ ನಮ್ಮ ಕಾರ್ಯಕ್ರಮವನ್ನು ಐತೆ ಧಾರ್ಮಿಕ ಸಾಂಸ್ಕೃತಿಕ ವೈದಿಕ ಈ ಕಾರ್ಯಕ್ರಮದೊಟ್ಟಿಗೆ ಅನ್ನದಾನ ಮಾತಾ ಮೊದಲು ಬರೋದಿಲ್ಲ.
ನನ್ನ ದುಂಬಗಳ ಇಂಚೆಲೆ ನಮ್ಮ ಈ ಸಂಸದ ಇಂಚಿನ ಕಾರ್ಯಕ್ರಮ ಮುಂದುವರಿಯಲು ನಿಖಿಲ ಮಾತ ಸಹಕಾರ ಒಪ್ಪಾಡು ಬಂದಿದ್ದು ನಾನು ಒಂದೊಂದು ನನ್ನ ರಕ್ತ ಪ್ರಾಥಮಿಕ ಭಾಷೆಯನ್ನು ಮುಕ್ತಾಯಗೊಳಿಸುವ ಅವಕಾಶಗಳು ವಂದನೆಯನ್ನು ಸಲ್ಲಿಸಬಹುದು. ಧನ್ಯವಾದಗಳು ಸಲ್ಲಿಸುತ್ತಿದ್ದೇವೆ. ನಮ್ಮ ಈ ಸಭೆಯಲ್ಲಿ ಶ್ರೀ ಶಾರದಾ ಮಹಿಳಾ ಮತ್ತು ಬಂದು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಶ್ರೀ ಶಾರದಾ ಸೇವಾ ಟ್ರಸ್ಟ್ ಕೊಲ್ಯ ರಿಜಿಸ್ಟರ್ಡ್ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಕೊಲ್ಯ. ನಮ್ಮ ಈ ವಾರ್ಷಿಕ ಮಹಾಸಭೆಯಲ್ಲಿ ಉಪಸ್ಥಿತರಿರುವ ದಕ್ಷಿಣ ಕನ್ನಡ ಬಿಜೆಪಿ ಜಿಲ್ಲಾಧ್ಯಕ್ಷರು, ನಮ್ಮ ಕಟ್ಟಡ ಸಮಿತಿಯ ಅಧ್ಯಕ್ಷರಾಗಿರುವ ಶ್ರೀ ಸತೀಶ್ ಕುಂಪಲ್ಲ ನಮ್ಮನ್ನು ಉದ್ದೇಶಿಸಿ 2 ಹಿತನುಡಿಗಳನ್ನು ಆಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಗ್ರಾಮದ ಸೋಮನಾಥ ದೇವರ ಅಂಚನೆ ಶ್ರೀಕೃಷ್ಣ ಪರಮಾತ್ಮನ ಅಂಚನೆ ಶಾರದಾ ದೇವರನ ಭಕ್ತಿ ಪ್ರಾರ್ಥನೆ ಮಲ್ತೊಂದು ಶಾರದಾ ಮಹೋತ್ಸವ ಸಮಿತಿದ 44ನೇ ವರ್ಷದ ವಾರ್ಷಿಕ ಮಹಾಸಭೆ ಬೊಕ್ಕ ಉತ್ಸವ ಆಚರಣೆದ ಪೂರ್ವಭಾವಿ ಸಭೆದ ಈ ಒಂದು ವೇದಿಕೆ ಪುನ ಅಧ್ಯಕ್ಷರು ಮೋಹನ್ ಶೆಟ್ರು, ರಾಜೇಶ್ ಶೆಟ್ರು, ಶೇಖರ್ ಅನ್ನೆ, ರಾಜೇಶ್ ಉಮೇಶ್ ಅನ್ನೆ, ಗೀತಕ್ಕ, ಎದುರುಡುಪ್ಪನ ರಾಮಚಂದ್ರನ್ನೇ, ರವಿಶಂಕರ್, ಪ್ರಕಾಶ್ ಅನ್ನೆ, ಸೋನ್ಸನ್ನೆ ಸೇರಿದ ಮಾತಾತ್ಮರೆ ಈ ಪರಿಸರದ ಶಾರದೋತ್ಸವ ಒಂದು ಅತ್ಯಂತ ವಿಜೃಂಭಣೆ ಆಪನ ಉತ್ಸವಲ ಐದೊಟ್ಟಿಗೆ ನಂಗೆ ಮಾತಾ ಇಡೀ ಊರಿಗೂ ಮಾದರಿಯಾದ ಉಪ್ಪುನಂಚಿನ ಒಂದು ಸಂಸ್ಥೆ ಶಾರದೋತ್ಸವ ಮಹೋತ್ಸವ ಸಮಿತಿ. ಇನ್ನು ಭಾರಿ ಶೋಕದ ಒಂದು ಸಭಾಂಗಣದ ನಮ್ಮ ಮಾತೆಲ್ಲ ಸೇರ್ದು ಈ ಒಂದು ಕಾರ್ಯಕ್ರಮದ ಬಗ್ಗೆ ಯೋಚನೆ ಮಲ್ಪನಾಗ ಮತ್ತೆ ಸಂತೋಷ ಆಗ್ಬೋದು. ಯಾಕಂದ ಈ ಪರಿಸರದ ಒಂದು ಬೋಡಿರ್ತದೆ, ಇದು ಶೋಕದ ಒಂದು ಮಂದಿರ ಬೋಡಿರ್ತದೆ, ಈ ಶೋಕದ ಒಂದು ಸಾರ್ವಜನಿಕ ಚಟುವಟಿಕೆ ಮಲ್ಪನಂಚಿನ ಕೇಂದ್ರ ಬೋಡಿರ್ತದೆ. ಮಾತ ವಿಷಯ ಬಾರಿ ಅನುಕೂಲ ಒಪ್ಪುನಂಚಿನ ಒಂದು ವ್ಯವಸ್ಥೆ ಮುಲ್ಪ ಒಪ್ಪುನ ಒಟ್ಟಿಗೆ ಐಕ್ ತಕ್ಕ ರೀತಿಯಲ್ಲಿ ಬಾರಿ ಶೋಕದ ಉತ್ಸವಲ 44ನೇ ವರ್ಷದ ಉತ್ಸವಲ ಬಾರಿ ಪೊರ್ಲು ಆವಡು ಮೇಕೋಸ್ಕರ ನಮ್ಮ ಮಾತೆಲ್ಲ ಮುಲ್ಪ ಸೇರಿದ ಹೆಂಗೆ ಪೋಯಿನ ವಾರ ಮಹಿಳೆಯರನ್ನ ಒಂದು ಸಮಿತಿ ಮುಲ್ಪ ಸೇರಿರ್ತಾರೆ. ಬಾರಿ ಮಲ್ಲ ಸಂಖ್ಯೆಯಲ್ಲಿ ಸೇರಿದು ಬಾರಿ ಶೋಕಡು ಸಂಘಟನಾತ್ಮಕವಾಗಿ ನೆಂಚಿನ ಗೀತಕ್ಕ ಇಲ್ಲ ನೇತೃತ್ವದ ಕೆಲಸ ಪುರ ಆದಿತ್ಯನಿಗೆ ಬಾರಿ ಖುಷಿ ಅಂದಿದೆ. ಬಂದ ಸಂಘಟನಾತ್ಮಕವಾದ ಊರ್ದೋಲ ಒಟ್ಟಿಗೆ ಇಟ್ಕೊಂಡಾನೆ ಅವು ನಮ್ಮ ಹಿಂದುತ್ವ ಬಗ್ಗೆ ನಮ್ಮ ವಿಚಾರ ಅಂದು ಪೂರ ಗಟ್ಟಿಯಾರೆ ಸಾಧ್ಯ. ಈ ಹಿನ್ನೆಲೆಯಲ್ಲಿ ಈ ಪರಿಸರ ಇಡೀ ಬೀರಿಡಿದ ವರ್ತನ ನಮ್ಮ ತೊಕೋಟು ಮುಟ್ಟಲ ಕುಂಪಲ ಮಾತ ಪರಿಸರ ಮಾತೆಲ್ಲ ಈ ಒಂದು ಸಮಿತಿ ರೂಪ ದಾತ್ರ ಮಾತೆರೆಗಳ ಒಂದು ಬಾರಿ ಪ್ರೀತಿದ ಬೊಕ್ಕ ಮಾತೆರಲ ಒಂದು ವಿಶ್ವಾಸದ ಸಂಸ್ಥೆ ಶಾರದೋತ್ಸವ ಸಮಿತಿ. ನನ್ನ ಉತ್ಸವ ಅತ್ಯಂತ ಎಡ್ಡ ರೀತಿಯ ನಡಪಾಡು ನನ್ನ ದುಂಬಕ್ಲ ಮೋನನ್ನೇ ಕಲ್ಲಕ್ಕ ನನಾತ್ ಎತ್ತರಾಗಿ ನೇತ ಮಿಸ್ಕು ಪೀರ ಆಪನೆಕ್ ದೇವರ ಮಾತೆರೆಗಳ ಶಕ್ತಿ ಕೊರಡು ನಮ್ಮ ಉತ್ಸವ ಬೊಕ್ಕ ಸಾಮಾಜಿಕ ಚಟುವಟಿಕೆ ಬೇರೆ ಬೇರೆ ರೀತಿಯ ಧಾರ್ಮಿಕ ಚಟುವಟಿಕೆಗಳನ್ನು ಪೂರ ಅತ್ಯಂತ ಯಶಸ್ವಿಯಾದ ನಡಪಾಡನ್ನು ಈ ಸಂದರ್ಭದ ಶೋಭಾ ಹಾರೈಸದೆ ಎನ್ನ ಪಾತ್ರ ಜೈ ಜೈ ಕರ್ನಾಟಕ. ಸೊನ್ನೆಲು ಸತೀಶನ್ನ ಇನ್ನ ಎಡ್ಡೆಪ್ಪುದಕ್ಕೆ ಆರು ಅನ್ಯ ಕಾರ್ಯಕ್ರಮ ಇತ್ತಿನೇದ ಅವರ ಈ ಸಭೆ ಗಮನಿಸಿದಲ್ಲೇರು ಸೊನ್ನೆರು 2024-25 ಸಾಲಿನ ವಾರ್ಷಿಕ ವರದಿ ವಾಚನ ಮನ್ಕೋಡ್ ಬಂದದ್ದು ಶ್ರೀ ಶಾರದಾ ಸೇವಾ ಟ್ರಸ್ಟ್ ಕೊಲ್ಯ ರಿಜಿಸ್ಟರ್ ನೆತ್ತ ಕೋಶಾಧಿಕಾರಿ ನೆಂಚಿನ ಉಮೇಶ್ ಕುಲರ್ ಮೇರಡ ಅಭಿನಯ ಮಾಡ್ತದಲ್ಲ. ಹರಿ ಓಂ. ಆತ್ಮೀಯ ಭಕ್ತಾಭಿಮಾನಿಗಳೇ, ಶ್ರೀ ಶಾರದಾ ಸೇವಾ ಟ್ರಸ್ಟ್ ಕೊಲ್ಯ ಹಾಗೆಯೇ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಕೊಲ್ಯ ಸೋಮೇಶ್ವರ ಇದರ 2024-25 ಸಾಲಿನ 43ನೇ ವಾರ್ಷಿಕ ವರದಿಯನ್ನು ತಮ್ಮ ಮುಂದಿಡಲು ಸಂತೋಷಪಡುತ್ತಿದ್ದೇನೆ. ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಕೊಲ್ಯ ಸೋಮೇಶ್ವರ ನಾಮಾಂಕಿತದೊಂದಿಗೆ 1982ನೇ ಸಾಲಿನಲ್ಲಿ ರಚಿಸಲ್ಪಟ್ಟು ಈಗ ಶಾರದಾ ಸೇವಾ ಟ್ರಸ್ಟ್ ಕೊಲ್ಯ ರಿಜಿಸ್ಟರ್ ಇದರೊಂದಿಗೆ ಉತ್ಸವವನ್ನು ನಡೆಸಿಕೊಂಡು ಬರ್ತಾ ಇದ್ದು, ಆ ಪ್ರಕಾರವಾಗಿ ಗತ ವರ್ಷದ ವಾರ್ಷಿಕ ವರದಿಯನ್ನು ತಮಗೆ ಒಪ್ಪಿಸುತ್ತಿದ್ದೇನೆ. ತಾರೀಕು
6-10-2024 ತಾರೀಕು 12-10-24 ನೂತನ ಶ್ರೀ ಶಾರದಾ ಮಂದಿರದ ಲೋಕಾರ್ಪಣೆ ಹಾಗೂ 43ನೇ ವರ್ಷದ ಶ್ರೀ ಶಾರದಾ ಮಹೋತ್ಸವವನ್ನು ತಮ್ಮೆಲ್ಲರ ಸಂಪೂರ್ಣ ಸಹಕಾರದೊಂದಿಗೆ ಬಹಳ ವಿಜೃಂಭಣೆಯಿಂದ ಆಚರಿಸಿದ್ದೇವೆ ಎಂಬ ಸಂಗತಿ ನನಗೆ ಬಹಳ ಸಂತೋಷಪಟ್ಟಿದೆ. ತಾರೀಕು 6-10-2024 ಬೆಳಿಗ್ಗೆ 8 ಗಂಟೆಗೆ ಶ್ರೀಯುತ ಎ ಜಯಶೇಖರ್ ಆಡಳಿತ ಮುಖ್ಯಸ್ಥರು ಶ್ರೀ ಉಮಾಮಹೇಶ್ವರಿ ದೇವಸ್ಥಾನ ಕಾಪಿಕಾಡು ಚೊಕ್ಕೊಟ್ಟು ಅವರಿಂದ ದೀಪ ಬೆಳಗಿಸಿ ಉಗ್ರಾಣ ಮುಹೂರ್ತಕ್ಕೆ ಚಾಲನೆ ನೀಡಲಾಯಿತು. ಅದೇ ದಿನ ಸಂಜೆ 4 ಗಂಟೆಗೆ ಶ್ರೀ ವೀರಮಾರುತಿ ವ್ಯಾಯಾಮಶಾಲೆ ಚೊಕ್ಕೊಟ್ಟು ಇಲ್ಲಿಂದ ಹಸಿರು ಹೊರದೀಪನದ ದೀಪ ಪ್ರಜ್ವಲನೆಯನ್ನು ಶ್ರೀಯುತ ಮಂಜಪ್ಪ ಕಾರಣವರಿಂದ ನಡೆಸಲಾಗಿ ಹಲವು ಸಂಘ ಸಂಸ್ಥೆಗಳ ಗಣ್ಯರೊಂದಿಗೆ ಶ್ರೀ ಶಾರದಾ ಮಾತೆಯ ಬೆಳ್ಳಿ ವಿಗ್ರಹವನ್ನು ಹಸಿರು ಹೊರದೀಪನದ ಮೆರವಣಿಗೆಯೊಂದಿಗೆ ನೂತನ ಶಾರದಾ ಮಂದಿರಕ್ಕೆ ತರಲಾಯಿತು. ಅದೇ ದಿನ ರಾತ್ರಿ ನಮ್ಮ ಹಳೆಯ ಸಮಿತಿಯಿಂದ ನಾವು ಪೂಜಿಸಲ್ಪಡುತ್ತಿದ್ದಂತಹ ಶ್ರೀ ಶಾರದಾ ಮಾತೆಯ ಭಾವಚಿತ್ರವನ್ನು ಶ್ರೀ ಗುಡಿಗ ದೈವದ ಕಲ್ಲನ್ನು ನೂತನ ಮಂದಿರಕ್ಕೆ ತಂದು ವಿವಿಧ ಧಾರ್ಮಿಕ ವಿಧಿವಿಧಾನ ಪೂಜೆಗಳನ್ನು ನಡೆಸಿದೆವು. ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ನಾಟ್ಯಾಲಯ ರಿಜಿಸ್ಟರ್ ಫಜೀರ್ ಉಳ್ಳಾಲ ಇವರಿಂದ ನೃತ್ಯ ಕಾರ್ಯಕ್ರಮ ನಡೆದು ಜೊತೆಯಲ್ಲಿ ಅನ್ನ ಸಂತರ್ಪಣೆಯನ್ನು ನಡೆಸಲಾಯಿತು. ತಾರೀಕು 7-10-24 ನೂತನ ಶ್ರೀ ಶಾರದಾ ಮಂದಿರದಲ್ಲಿ ಬೆಳಿಗ್ಗೆ ಸ್ಥಳ ಶುದ್ಧಿ ಗಣಹೋಮ ನಡೆಸಿ ತುಲಾ ಲಗ್ನದಲ್ಲಿ ಶ್ರೀ ಶಾರದಾ ಮಾತೆಯ ಬೆಳ್ಳಿಯ ಬಿಂಬ ಪ್ರತಿಷ್ಠವನ್ನು ಶ್ರೀ ಮಧ್ವೇಶ್ ಭಟ್ ಅರ್ಚಕರು ಶ್ರೀ ಸೋಮನಾಥ ದೇವಸ್ಥಾನ ಇವರ ಪೌರೋಹಿತ್ಯದಲ್ಲಿ ನಡೆಸಲಾಯಿತು. ನಂತರ 10:30ಕ್ಕೆ ನವನಿರ್ಮಿತ ಶ್ರೀ ಶಾರದಾ ಮಂದಿರದ ಲೋಕಾರ್ಪಣೆಯನ್ನು ಪರಮ ಪೂಜ್ಯ ಶ್ರೀ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ಶ್ರೀ ವಜ್ರದಹಿ ಮಠ ಸಂಸ್ಥಾನ ಗುರುಪುರ ರವರಿಂದ ನಡೆಸಲಾಯಿತು. ಮಂದಿರ ಲೋಕಾರ್ಪಣೆ ನಂತರ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ವಿವಿಧ ಗಣ್ಯರ ಉಪಸ್ಥಿತಿಯಲ್ಲಿ ನಡೆಸಲಾಯಿತು. ಮಧ್ಯಾಹ್ನ ಮಹಾ ಅನ್ನ ಸಂತರ್ಪಣೆಯನ್ನು ನಡೆಸಲಾಯಿತು. ಪುನಃ ಸಂಜೆ 7 ಗಂಟೆಗೆ ಧಾರ್ಮಿಕ ಸಭೆಯನ್ನು ಗಣ್ಯರ ಉಪಸ್ಥಿತಿಯಲ್ಲಿ ನಡೆಸಲಾಗಿ ರಾಷ್ಟ್ರ ಪ್ರಶಸ್ತಿ ವಿಜೇತ ಥಂಡರ್ ಗೈಸ್ ಡ್ಯಾನ್ಸ್ ಫೌಂಡೇಶನ್ ಬಜ್ಪೆ ಇವರಿಂದ ಕ್ಷೇತ್ರ ಪುರಾಣ ಮಂಜರಿ ಕಾರ್ಯಕ್ರಮವನ್ನು ನಡೆಸಲಾಯಿತು ಹಾಗೂ ರಾತ್ರಿ ಅನ್ನ ಸಂತರ್ಪಣೆಯನ್ನು ನಡೆಸಲಾಯಿತು. ತಾರೀಕು 8-10-24 ಬೆಳಿಗ್ಗೆ 6 ಗಂಟೆಗೆ ಸೂರ್ಯೋದಯದಿಂದ ಕೊಲ್ಲಿಯ ಕೋಟಕ ವಲಯದ ಹಲವು ಭಜನಾ ತಂಡಗಳ ಸಹಕಾರದಿಂದ ಏಕಹ ಭಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ನಂದಾ ದೀಪೋದ್ಘಾಟನೆಯನ್ನು ಜಯಶ್ರೀ ದಿನೇಶ್ ಅತ್ತವರ್ ದಂಪತಿಗಳು ಮುಕ್ತೇಶ್ವರರು ಶ್ರೀ ಉಮಾಮಹೇಶ್ವರಿ ದೇವಸ್ಥಾನ ಕಾಪಿಕಾಡು ಇವರಿಂದ ದೀಪ ಬೆಳಗಿಸುವ ಮೂಲಕ ನಡೆಸಿಕೊಟ್ಟರು. ಮಧ್ಯಾಹ್ನ ಅನ್ನ ಸಂತರ್ಪಣೆ ನಡೆಸಲಾಯಿತು. ಸಂಜೆ ಶ್ರೀ ಶಾರದಾ ಮಾತೆಯ ವಿಗ್ರಹವನ್ನು ಶಿಲ್ಪಿ ಉಮೇಶ್ ಪೋಲಾರ್ ಚೆಂಬುಡ್ಡೆ ಇವರ ಮನೆಯಿಂದ ಮೆರವಣಿಗೆಯೊಂದಿಗೆ ಶ್ರೀ ಶಾರದಾ ಮಂದಿರಕ್ಕೆ ಪುರಪ್ರವೇಶ ಮಾಡಲಾಯಿತು. ರಾತ್ರಿ ಪುನಃ ಅನ್ನ ಸಂತರ್ಪಣೆ ಮಾಡಲಾಯಿತು. ತಾರೀಕು 9-10-24 ತುಲಾ ಲಗ್ನದಲ್ಲಿ ಶ್ರೀ ಶಾರದಾ ಮಾತೆಯ ವಿಗ್ರಹ ಪ್ರತಿಷ್ಠೆಯನ್ನು ಶ್ರೀ ಮಧ್ವೇಶ್ ಭಟ್ ಸೋಮೇಶ್ವರರವರು ನೆರವೇರಿಸಿದರು. 24ನೇ ಸಾಲಿನ 43 ವರ್ಷದ ವಿಗ್ರಹ ಕೊಡುಗೆಯನ್ನು ಶ್ರೀಮತಿ ಶೋಭಾಲಿಂಗಪ್ಪ ಪೂಜಾರಿ ಮತ್ತು ಮಕ್ಕಳು ಜಯಪ್ರಸಾದ್ ಕೊಲ್ಲಿ ಇವರು ನೀಡಿರುತ್ತಾರೆ. ವಿಗ್ರಹ ನಿರ್ಮಾಣವನ್ನು ಶ್ರೀ ಉಮೇಶ್ ಪೋಲಾರ್ ಅವರು ಮಾಡಿರ್ತಾರೆ. ಇವರೆಲ್ಲರಿಗೂ ಶ್ರೀ ಶಾರದಾ ಮಾತೆಯು ಆಯುರಾರೋಗ್ಯ ಸುಖ ಸಂತೋಷದೊಂದಿಗೆ ಸಕಲ ಐಶ್ವರ್ಯವನ್ನು ಒದಗಿಸಲೆಂದು ನಮ್ಮ ಪ್ರಾರ್ಥನೆ. ಅದೇ ರೀತಿ ಮಧ್ಯಾಹ್ನ ಮಹಾಪೂಜೆ ನಡೆದು ಅನ್ನ ಸಂತರ್ಪಣೆಯನ್ನು ನಡೆಸಲಾಯಿತು. ಸಂಜೆ ಶ್ರೀ ರಾಮಭಜನ ಮಧ್ಯ ಕೊಲ್ಯ ಮಂಜುಳಾ ಪ್ರಭಾಕರ್ ಸಾಯಿ ಬಳಗ ಮಂಗಳೂರು ಇವರಿಂದ ಭಜನಾ ಕಾರ್ಯಕ್ರಮ ನಡೆದು ಮಹಾಪ್ರಸಾದ ಪೂಜೆಯೊಂದಿಗೆ ಅನ್ನ ಸಂತರ್ಪಣೆ ಹಾಗೂ ಆದರ್ಶ ಮಿತ್ರ ಮಂಡಳಿ ಕೊಲ್ಯ ಇವರ ಪ್ರಾಯೋಜಕತ್ವದಲ್ಲಿ ವಿಧಾತ್ರಿ ಕಲಾವಿದೆ ಕುಡ್ಲ ಇವರಿಂದ ಅಭಿನಯಿಸಲ್ಪಟ್ಟ ದೈವರಾಜೆ ಶ್ರೀ ಬಬ್ಬುಸ್ವಾಮಿ ತುಳುನಾಟಕ ನಡೆಯಿತು. ತಾರೀಕು 10-10-2024 ಸಂಜೆ ಶ್ರೀ ಮೂಕಾಂಬಿಕಾ ಭಜನಾ ಮಂಡಳಿ ಕೊಲ್ಯರವರಿಂದ ಭಜನಾ ಕಾರ್ಯಕ್ರಮ ನಡೆದು ನಂತರ ಮಾತೃ ಸಂಗಮ ಕಾರ್ಯಕ್ರಮವು ಪರಮ ಪೂಜ್ಯ ಶ್ರೀ ಶ್ರೀ ಸಾಧ್ವಿ ಮಾತಾನಂದಮಯಿ ಶ್ರೀ ಕ್ಷೇತ್ರ ಒಡೆಯೂರವರ ಮುಖಾಂತರ
ವಿವಿಧ ಮಹಿಳಾ ತಂಡ ಅತಿಥಿಗಳ ಸಹಯೋಗದೊಂದಿಗೆ ನಡೆಯಿತು. ರಾತ್ರಿ ಮಹಾಪೂಜೆಯೊಂದಿಗೆ ಅನ್ನ ಸಂತರ್ಪಣೆ, ಅದೇ ರೀತಿ ರಾತ್ರಿ ಸ್ಥಳೀಯ ಪ್ರತಿಭೆಗಳಿಂದ ಶಾಸ್ತ್ರೀಯ ದೇಶಭಕ್ತಿ ಮತ್ತು ಜಾನಪದ ನೃತ್ಯ ವೈಭವ ನಡೆಯಿತು. ರಾತ್ರಿ 11:10-24 ಬೆಳಿಗ್ಗೆ ಧಾರ್ಮಿಕ ಸಭಾ ಸಮಾರೋಪ ಕಾರ್ಯಕ್ರಮಗಳೊಂದಿಗೆ ನಡೆಸಲಾಗಿ ಮಧ್ಯಾಹ್ನ ಮಹಾಪೂಜೆಯೊಂದಿಗೆ ಅನ್ನ ಸಂತರ್ಪಣೆ ನಡೆಯಿತು. ಸಂಜೆ 5:00 ಶ್ರೀ ಕೃಷ್ಣ ಭಜನ ಮಂಡಳಿ ದ್ವಾರಕಾನಗರ ಮತ್ತು ಬ್ರಹ್ಮಶ್ರೀ ನಾರಾಯಣಗುರು ಜ್ಞಾನ ಮಂದಿರ ಪಲ್ಯ ಇವರಿಂದ ಭಜನೆ ನಡೆದು ನಂತರ ಆರ್ಯಭಟ ಪ್ರಶಸ್ತಿ ಪುರಸ್ಕೃತ ಶ್ರೀ ತೋನ್ಶ ಪುಷ್ಕರವರ ನಿರ್ದೇಶನದಲ್ಲಿ ಭಕ್ತಿ ಭಾವ ಸಂಗೀತ ಚಿತ್ರವೈಭವ ಕಾರ್ಯಕ್ರಮ ನಡೆಯಿತು. ರಾತ್ರಿ ಮಹಾಪೂಜೆಯೊಂದಿಗೆ ವಿಶೇಷ ರಂಗಪೂಜೆ ನಡೆದು ಪ್ರಸಾದದ ವಿಚಾರಣೆಯಾಗಿ ಅನ್ನ ಸಂತರ್ಪಣೆ ಕೂಡ ನಡೆಯಿತು. ತಾರೀಕು 12/10/2024 ಶನಿವಾರ ಮಧ್ಯಾಹ್ನ ಪೂಜೆಯಾಗಿ ಅನ್ನ ಸಂತರ್ಪಣೆ ನಡೆದು ಸಂಜೆ 6:30 ಶ್ರೀ ಶಾರದಾ ಮಾತೆಯ ವಿಸರ್ಜನಾ ಶೋಭಾಯಾತ್ರೆಯ ಪೂಜೆಯನ್ನು ನಡೆಸಲಾಗಿ ಶ್ರೀ ಮಾತೆಯನ್ನು ವೇದಿಕೆಯಲ್ಲಿ ಇಳಿಸಿ ಮೊದಲನೇ ರೀತಿಯಲ್ಲಿ ಮೆರವಣಿಗೆಯಲ್ಲಿ ಕೊಂಡೊಯ್ಯಲಾಯಿತು. ತಾರೀಕು 8/10/2024 ತಾರೀಕು 12/10/2024 ಉತ್ಸವದಂದು ಸುಮಾರು 28 ಜೋಡಿ ದಂಪತಿಯವರಿಂದ ಬೆಳಿಗ್ಗೆ ದೀಪ ಪ್ರಜ್ವಲಿಸಿ ಆಯಾ ದಿನದ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಯಿತು. ಭಾಗಿಯಾದ 28 ಜೋಡಿ ದಂಪತಿಗಳಿಗೂ ಸಮಿತಿಯ ಪರವಾಗಿ ಕೃತಜ್ಞತೆಯನ್ನು ಅರ್ಪಿಸಿದ್ದೇವೆ. ತಾರೀಕು 6/10/24 ತಾರೀಕು 12/24 ನಡೆಯುವಂತಹ ಕಾರ್ಯಕ್ರಮಗಳಿಗೆ ನಿರೂಪಕರಾಗಿ ನಮಗೆ ಕಾರ್ಯನಿರ್ವಹಿಸಿದ ಪ್ರವೀಣ್ ಎಸ್ ಕುಂಪಲ, ಆಶಿಕ್ ಗೋಪಾಲಕೃಷ್ಣ ಮಾಡೂರು 12/24 ಪ್ರತಿದಿನ ಬೆಳಿಗ್ಗೆ ಶ್ರೀ ಶಾರದಾ ಮಹಿಳಾ ಮಂಡಳಿಯಿಂದ ಲಲಿತ ಸಹಸ್ರನಾಮ ಪಠನ ಭಜನಾ ಕಾರ್ಯಕ್ರಮಗಳನ್ನು ನೀಡಿ ನಮ್ಮೊಂದಿಗೆ ಸಹಕರಿಸಿದ ಶ್ರೀ ರಾಮ ಭಜನಾ ಮಂಡಳಿ ಕೊಲ್ಯ, ಮಂಜುಳಾ ಪ್ರಭಾಕರ್ ಸಾಯಿ ಬಳಗ ಮಂಗಳೂರು, ಶ್ರೀ ಮೂಕಾಂಬಿಕಾ ಭಜನಾ ಮಂಡಳಿ ಕೊಲ್ಯ, ಶ್ರೀ ಕೃಷ್ಣ ಭಜನಾ ಮಂಡಳಿ ದ್ವಾರಕಾನಗರ ಕೊಲ್ಯ, ಬ್ರಹ್ಮಶ್ರೀ ನಾರಾಯಣಗುರು ಜ್ಞಾನ ಮಂದಿರ ಕೊಲ್ಯ ಇವರೆಲ್ಲರಿಗೂ ಜಂಟಿ ಸಮಿತಿಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ತಾರೀಕು 6/10/24 ತಾರೀಕು 12/10/24 ನಿರಂತರ ಫಲಾಹಾರ ಅನ್ನ ಸಂತರ್ಪಣೆ ಮಾಡಲು ಹೊರದಿಬ್ಬನ ಮುಹೂರ್ತವನ್ನು ಏರ್ಪಡಿಸಲು ನಮಗೆ ಸಹಕರಿಸಿ ಸಂಚಾಲಕರ ಮೇಲ್ವಿಚಾರಣೆಯನ್ನು ವಹಿಸಿದಂಥ ಶ್ರೀಯುತ ರವಿಶಂಕರ್ ಸೋಮೇಶ್ವರ್ ಇವರಿಗೂ ನಾವು ಆಭಾರಿಯಾಗಿದ್ದೇವೆ. ತಲ್ಪಾಡಿ, ಕೋಟೆಕಾರ ಸೋಮೇಶ್ವರ, ಕುಂಪಲ, ಕನೀತೋಟ, ಉಳ್ಳಾಲ, ತೊಕ್ಕೊಟ್ಟು ಪರಿಸರದ ಎಲ್ಲ ದೇವಸ್ಥಾನ ಹಾಗೂ ದೈವಸ್ಥಾನ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಪದಾಧಿಕಾರಿಗಳಿಗೂ ನಮ್ಮ ಸರ್ವ ಸದಸ್ಯರಿಗೂ ಸಮಿತಿಯು ಆಭಾರಿಯಾಗಿದೆ. ಹೊರೆಕಾಣಿಕೆ ವಸ್ತುಗಳನ್ನು ಶೇಖರಿಸಿ ಸಮಯಕ್ಕೆ ಸರಿಯಾಗಿ ಪಾಕಶಾಲೆಗೆ ವಿತರಣೆ ಮಾಡಿದ ಹಾಗೂ ಪ್ರತಿ ದಿವಸ ತರಕಾರಿ ಇತರ ಅಡುಗೆ ವಸ್ತುಗಳನ್ನು ಸಿದ್ಧಪಡಿಸಿ ಅಡುಗೆಯವರಿಗೆ ವಿತರಿಸಿದ ಕಾರ್ಯಕರ್ತರಿಗೂ ಸಮಯಕ್ಕೆ ಸರಿಯಾಗಿ ಫಲಾಹಾರ ಊಟದ ವ್ಯವಸ್ಥೆಯಲ್ಲಿ ಬಡಿಸುವ ಬೇಯಿಸಿದ ಅನ್ನ ಪದಾರ್ಥಗಳನ್ನು ಪಾಕಶಾಲೆಯಿಂದ ಮಂದಿರ ಸಭಾಂಗಣಕ್ಕೆ ತಲುಪಿಸುವ ಕೆಲಸವನ್ನು ನಿರ್ವಹಿಸಿದ ನಮ್ಮವರೇ ಆಗಿರುವ ಆದರ್ಶ ಮಿತ್ರ ಮಂಡಳಿ ಕೊಲ್ಯ, ಶ್ರೀ ಶಾರದಾ ಮಹಿಳಾ ಮಂಡಳಿ ಕೊಲ್ಯ, ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಕೊಲ್ಯ, ಶ್ರೀ ಶಾರದಾ ಸೇವಾ ಟ್ರಸ್ಟ್ ಮತ್ತು ಪರಿಸರದ ಎಲ್ಲ ಸಂಘ ಸಂಸ್ಥೆಗಳಿಗೂ, ಮಹಿಳಾ ಮಂಡಳಿಗಳ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರುಗಳು ಸಮಿತಿಯು ಆಭಾರಿಯಾಗಿರುತ್ತದೆ. ಸೇವಾ ರೂಪದಲ್ಲಿ ವಿಶೇಷವಾಗಿ ವಸ್ತುರೂಪದಲ್ಲಿ ಅನ್ನದಾನ ಸೇವೆಗೆ, ರಂಗಪೂಜೆಗೆ ಯಾವುದೇ ಸೇವಾ ಕೈಂಕರ್ಯವನ್ನು ನೀಡಿರುವ ಭಕ್ತಾಭಿಮಾನಿಗಳಿಗೆ ಸಮಿತಿಯು ಆಭಾರಿಯಾಗಿರುತ್ತದೆ. ಶ್ರೀ ಶಾರದಾ ಮಾತೆಗೆ ವಿಸರ್ಜನೆಯನ್ನು ವರ್ಷಂಪಟ್ಟಿ ಒದಗಿಸುತ್ತಿರುವ ಶ್ರೀ ಸುರೇಶ್ ಜಿ ಅಂಚನ್ ಮತ್ತು ಮನೆಯವರಿಗೆ, ಭವ್ಯ ಕ್ಯಾಬ್ ಬೆಂಗಳೂರು ಇವರಿಗೂ, ಶ್ರೀ ದೇವಿಯ ಅಲಂಕಾರ ವ್ಯವಸ್ಥೆಯಲ್ಲಿ ನಮ್ಮೊಂದಿಗೆ ಸಹಕರಿಸುತ್ತಿರುವ ಶ್ರೀ ಶರಾತ್ರಿ ಕುಂಪಲ, ಶ್ರೀ ಹರಿಚಂದ್ರ ಕೊಲ್ಯ ಹಾಗೂ ನಿಖಿಲ್ ಎಜೆ ಕಂಪನಿ ಹತ್ತಿರ ಕೊಲ್ಯ ಇವರಿಗೂ ಆಭಾರಿಯಾಗಿರ್ತೇವೆ. ಶ್ರೀದೇವಿಯ ಉತ್ಸವದಂದು ರಾತ್ರಿ ವೇಳೆ ಕಾವಲುಗಾರಿಕೆಯಲ್ಲಿ ಸಹಕರಿಸಿರುವ ಗೆಳೆಯರ ಬಳಗ, ಹಿಂದೂ ಯುವ ಸೇನೆ, ಓಂ ಸಾಯಿ ಶಾಖೆ, ಎಜೆ ಕಂಪನಿ ಬರಿಕೊಲ್ಯ, ಯಂಗ್ ಬಾಯ್ಸ್ ಕೊಲ್ಯ ಇವರಿಗೂ ನಮ್ಮ ವಂದನೆಯನ್ನು ಸಲ್ಲಿಸುತ್ತಿದ್ದೇವೆ. ವಿಸರ್ಜನಾ ಶೋಭಾಯಾತ್ರೆಯಲ್ಲಿ ಸಹಕರಿಸಿರುವ ಉಳ್ಳಾಲ ಆರಕ್ಷಕ ಠಾಣೆ ಅಧಿಕಾರಿಯವರಿಗೂ ಸಿಬ್ಬಂದಿಯವರಿಗೂ ನಮ್ಮ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇವೆ.
ಅಲ್ಲದೆ ಪ್ರತಿ ವರ್ಷ ನಾವು ಸಾಂಸ್ಕೃತಿಕ ಕಾರ್ಯಕ್ರಮದೊಂದಿಗೆ ಸಮಾಜಮುಖಿಯಾಗಿ ಹಿರಿಯರನ್ನು ಗುರುತಿಸಿ ಸನ್ಮಾನಿಸುವುದು. ಕೋಟೆಕಾರ ಸೋಮೇಶ್ವರ ಪ್ರೌಢಶಾಲೆಯಲ್ಲಿ SSLCಯಲ್ಲಿ ಹೆಚ್ಚು ಅಂಕ ಗಳಿಸಿದ ಪ್ರತಿ ಶಾಲೆಯಿಂದ ಓರ್ವ ವಿದ್ಯಾರ್ಥಿನಿಗೆ ಧನ ಸಹಾಯ ಮಾಡಿ ಅಭಿನಂದಿಸುವುದು. ಸಮಾಜದಲ್ಲಿ ಆರ್ಥಿಕ ಆಸಕ್ತಿಯಿಂದಿರುವ ಕೆಲವು ಕುಟುಂಬಗಳನ್ನು ಗುರುತಿಸಿ ಅನಾರೋಗ್ಯ ಮರಣ ಸಂಭವಿಸಿದಾಗ ಹೆಣ್ಣು ಮಕ್ಕಳ ಕಲ್ಯಾಣ ಕಾರ್ಯಕ್ರಮಗಳಿಗೆ ಆರ್ಥಿಕ ಸಹಾಯ ಮಾಡುವುದು. ಹೀಗೆ ಹಲವು ರೀತಿಯ ಸಾಮಾಜಿಕ ಚಟುವಟಿಕೆಗಳನ್ನು ನಾವುಗಳು ನಡೆಸಿಕೊಂಡು ಬರುತ್ತಿದ್ದೇವೆ. ಅಲ್ಲದೆ ಗತ ವರ್ಷದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ, ಆರೋಗ್ಯ ಶಿಬಿರ, ಬಾಲ ಆಧಾರ್ ಕಾರ್ಡ್ ನೋಂದಣಿ, 48 ದಿನಗಳ ಉಚಿತ ಯೋಗ ಶಿಬಿರವನ್ನು ಮಂದಿರದಲ್ಲಿ ಆಯೋಜಿಸಿ ಸಮಾಜಮುಖಿ ಕೆಲಸವನ್ನು ಕೂಡ ಮಾಡಿಕೊಂಡು ಬಂದಿರುತ್ತದೆ. ನಮ್ಮ ಸಮಿತಿಯ ಚಟುವಟಿಕೆಗಳೊಂದಿಗೆ ಕೈ ಜೋಡಿಸಲಾಗಿ ರೋಟರಿ ಕ್ಲಬ್ ಮಂಗಳೂರು, ಸಮುದಾಯದ ಕೊಲ್ಲಿಯ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿಯೊಂದಿಗೆ ಎನಿಮಲ್ ಕೇರ್ ಟ್ರಸ್ಟ್ ಮಂಗಳೂರವರ ಸಹಯೋಗದೊಂದಿಗೆ ಹುಚ್ಚುನಾಯಿ ಲಸಿಕಾ ಶಿಬಿರವನ್ನು ಉತ್ಸವದ ಮೊದಲು ಆಯೋಜಿಸಿರುವ ಇವರಿಗೂ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸಿದ್ದೇವೆ. ನೂತನವಾಗಿ ನಿರ್ಮಿಸಲ್ಪಟ್ಟಿರುವ ಶ್ರೀ ಶಾರದಾ ಮಂದಿರದ ಸರ್ವತೋಮುಖವಾಗಿ ಸಹಕರಿಸಿ ನಮಗೆ ಒಂದೇ ವರ್ಷದಲ್ಲಿ ಕೆಲವು ಅಂತಸ್ತಿನ ಕಾಮಗಾರಿಯನ್ನು ಪೂರೈಸಿ ಕೊಟ್ಟಿರುವ ಶ್ರೀ ಸತೀಶ್ ಕುಂಪಾಲ, ಕಟ್ಟಡ ಸಮಿತಿ ಅಧ್ಯಕ್ಷರು ಹಾಗೂ ಗುತ್ತಿಗೆದಾರರಾದ ಶ್ರೀ ಸಿದ್ದರ್ಗಟ್ಟಿ ಹಾಗೂ ಸಮೂಹದವರಿಗೂ, ಇಂಜಿನಿಯರ್ ಶ್ರೀ ನಿತಿನ್ ರಾಜು ಉಳ್ಳಾಲ ಇವರಿಗೂ, ಶ್ರೀದೇವಿಯ ಬೆಳ್ಳಿಬಿಂಬ ತಯಾರಿಸಿದ ಶಿಲ್ಪಿ ಶ್ರೀ ಜಗದೀಶ್ ಆಚಾರ್ಯ ಕುಂಪಲ, ಶ್ರೀ ಮಾತೆಗೆ ಶಿಲಾಮಂಟಪವನ್ನು ರಚಿಸಿಕೊಟ್ಟಿರುವ ಶಿಲ್ಪಿ ಶ್ರೀ ಹರೀಶ ಇವರಿಗೂ ಸಮಿತಿಯು ಆಭಾರಿಯಾಗಿರುತ್ತದೆ. ಶೋಭಾಯಾತ್ರೆಯಲ್ಲಿ 7 ನಿಮಿಷ ಹಾಗೂ 3 ಸ್ತಬ್ಧಚಿತ್ರಗಳ ತಂಡಗಳು ನಮ್ಮಲ್ಲಿ ಸಹಕರಿಸುತ್ತಾರೆ. ಇವರಿಗೂ ಸಮಿತಿಯು ಆಭಾರಿಯಾಗಿರುತ್ತದೆ. ವಿಸರ್ಜನಾ ಶೋಭಾಯಾತ್ರೆಯಲ್ಲಿ ಸಹಕರಿಸಿದ ಕೋಟೆಬಲಿ ಪ್ರಿನ್ಸ್ ಉಚ್ಚಿಲ ಸೋಮೇಶ್ವರ ಇದರ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೂ, ಉತ್ಸವದಲ್ಲಿ ನಮಗೆ ಬ್ಯಾನರ್ ಮಾಧ್ಯಮ ಕುರಿತು ಸಹಕರಿಸಿದ ಎಲ್ಲ ಭಕ್ತಾಭಿಮಾನಿಗಳಿಗೂ, ಪೂಜಾ ವಿಧಿವಿಧಾನಗಳಲ್ಲಿ ಸಹಕರಿಸಿದ ಶ್ರೀ ಮಧ್ವೇಶ್ ಭಟ್ಟು ಹಾಗೂ ಬಳಗದವರಿಗೂ ಕೃತಜ್ಞತೆಯನ್ನು ಸಲ್ಲಿಸಿದ್ದೇವೆ. ನಮ್ಮ ನೂತನ ಶಾರದಾ ಮಂದಿರದ ಉತ್ಸವದ ಎಲ್ಲ ರೀತಿಯ ಸಹಾಯ ಹಸ್ತ, ಬೆಳ್ಳಿಯ ಬಿಂಬ ತಯಾರಿಕೆಗೆ, ಶಿಲಾಮಂಟಪದ ರಚನಾ ಕಾರ್ಯಗಳಿಗೆ, ಆರ್ಥಿಕ ರೂಪದಲ್ಲಿ, ವಸ್ತುಗಳ ರೂಪದಲ್ಲಿ, ವಿವಿಧ ಪರಿಸರದ ಊರಿನ ವಿದೇಶಗಳಲ್ಲಿರುವ ಇತರ ರಾಜ್ಯಗಳಲ್ಲಿರುವ ನಮ್ಮ ಭಕ್ತಾಭಿ ಬಂಧುಗಳಿಗೆ ಅನಂತ ರೂಪದಲ್ಲಿ ನಮ್ಮ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅವರೆಲ್ಲರಿಗೂ ಶ್ರೀ ಮಾತೆ ಆಯುರಾರೋಗ್ಯ, ಸರ್ವ ಸಂಪತ್ತು, ನೆಮ್ಮದಿ, ಸುಖ ಶಾಂತಿಯನ್ನು ಕರುಣಿಸಲೆಂದು ನಮ್ಮ ಹಾರೈಕೆಯಾಗಿರ್ತದೆ. ಅದೇ ರೀತಿ ನಮಗೆ 2024ನೇ ಸಾಲಿನ ಉತ್ಸವಕ್ಕೆ ಉದಾರ ಸಹಕಾರ ನೀಡಿದವರು ಒಂದು ಹೆಸರು ಹೇಳ್ತಾ ಇದ್ದಾರೆ. ಇದರಲ್ಲಿ ಯಾರಾದರೂ ನಮ್ಮನ್ನು ಬಿಟ್ಟು ಹೋಗಿದ್ದರೆ ದಯವಿಟ್ಟು ನಮ್ಮನ್ನು ಕ್ಷಮಿಸಬೇಕು. ಮುಂದೆ ನಮ್ಮ ಆಮಂತ್ರಣ ಪತ್ರಿಕೆಯಲ್ಲಿ ಇದನ್ನು ಮುದ್ರಿಸಲಾಗುವುದು. ವಿಗ್ರಹ ಕೊಡುಗೆ ಮತ್ತು ವಿಗ್ರಹವನ್ನು ತುಕ್ಕೋಟಿಯಿಂದ ತರಲು ವಾಹನ ವ್ಯವಸ್ಥೆ, ಶಾರದಾ ವಿಗ್ರಹಕ್ಕೆ ಚಿನ್ನದ ಕಿವಿಯ ಜಾಲರಿ, ಅದೇ ರೀತಿ ಶಾರದಾ ಮಂದಿರಕ್ಕೆ ಕುರ್ಚಿಗಳು 50, ಧ್ವನಿವರ್ಧಕ ಸೇರಿದಂತೆ ಸ್ಟ್ಯಾಂಡ್ ಚಿಕ್ಕಲ್ 3 ದೊಡ್ಡದೊಂದು, ಇವುಗಳನ್ನು ನಮಗೆ ನಂಬಿದ್ದಾರೆ. ದೇವಿಪ್ರಸಾದ್ ಕೊಲ್ಯ ಇವರಿಗೂ ನಮ್ಮ ಸಮಿತಿಯ ಪರವಾಗಿ ಆರ್ಥಿಕ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಉಗ್ರಾಣ ಮುಹೂರ್ತ, ಮಂದಿರ ಉದ್ಘಾಟನೆ ಹಾಗೂ ಶ್ರೀ ಶಾರದಾ ವಿಗ್ರಹ ಪ್ರತಿಷ್ಠೆಯ ವಾದ್ಯಗೋಷ್ಠಿ ಮಾಸ್ಟರ್ ಯಶನ್, ಕುಮಾರಿ ಧೃತಿ ಮತ್ತು ಕುಮಾರಿ ಕೃಷ್ಣವಿ, ಮಾತೃಶ್ರೀ ಕೊಲ್ಯ, ಚಿನ್ನದ ಸಣ್ಣ ಕಾಲುಂಗುರ 2 ಮತ್ತು ಹಾರ್ಮೋನಿಯಂ ಮತ್ತು ತಬಲ ಇವುಗಳನ್ನ ನಮ್ಮ ರಜನಿ ಬಾಯಿ ಮತ್ತು ಮನೆಯವರು, ಮಾತೃಶ್ರೀ ಕೊಲ್ಯ ಇವರು ಕೊಟ್ಟಿರ್ತಾರೆ. ಶ್ರೀ ಶಾರದಾ ಮಂದಿರ ಸ್ಟೇಜಿಗೆ ಕರ್ಟನ್ ಮತ್ತು ಜಂಬೋ ಟ್ರ್ಯಾಕ್ಸ್ ಶರತ್ ರಾಜೀವ್, ಸಾಯಿ ಇಂಟೀರಿಯರ್ಸ್ ಮಾರ್ಟ್, ಉಜ್ಜೋಡಿ ಪಂಪಲ್, ಹಿತ್ತಾಳ ಗಂಟೆ 2 ವೆಂಕಮ್ಮ ಮತ್ತು ಮನೆಯವರು, ಈಶ್ವರ ಕಂಪಟ್ ಕೊಲ್ಯ, ಹಿತ್ತಾಳ ಗಂಟೆ 1 ಲತಾ ಪದ್ಮನಾಭ ಮತ್ತು ಮಕ್ಕಳು ಕುಜುಮಗದ್ದೆ, ಅಲ್ಯೂಮಿನಿಯಂ ಟೇಬಲ್, ಸ್ಟೀಲ್ ಕಟಾರ, ವಾಟರ್ ಫಿಲ್ಟರ್ ಶ್ರೀ ಶಾರದಾ ಕೊಲ್ಯ, ಅಲ್ಯೂಮಿನಿಯಂ ಟೇಬಲ್ 2 ಕರಾವಳಿ ಟೆಂಟ್ ವರ್ಕ್ಸ್,
ಗೋದ್ರೇಜ್ ಸ್ಟೀಲ್ ಕಪಾಟಿಯರು ಮಲ್ಲಿಕಾ ಯಶೋಧ ಮಕ್ಕಳು ಮತ್ತು ಮಕ್ಕಳು ಜೀತ್ ಎಂಟರ್ಪ್ರೈಸ್ ಕೊಲ್ಯ. ಉದ್ಘಾಟನೆ ಇತ್ತರೆ ದೊಡ್ಡ ದೀಪ ಶ್ರೀರಾಮ ಭಜನ ಮಂದಿರ, ಶ್ರೀರಾಮ ಫ್ರೆಂಡ್ಸ್ ಸರ್ಕಲ್, ಶ್ರೀರಾಮ ಮಹಿಳಾ ಮಂಡಲ್ ಕೊಲ್ಯ. ಬಜಾಜ್ ಏರ್ ಕೂಲರ್ ಮತ್ತು ವಿಸರ್ಜನಾ ದಿನ ತಾರೀಕು 12-24 ಸಂಜೆ ಸಿಹಿ ತಿಂಡಿ ವಿತರಣೆ ಓಷನ್ ಗೈಸ್ ಕೊಲ್ಯ. ನಮಗೆ ವಿಸರ್ಜನೆಗೆ ಸಹಕಾರ ಕೊಟ್ಟವರು ಕೋಟೆಪಲ್ಲಿ ಫ್ರೆಂಡ್ಸ್ ಕೊಲ್ಯ, ಕೋಟೆಪಲ್ಲಿ ಫ್ರೆಂಡ್ಸ್ ಉಚ್ಚಿಲ ಸೋಮೇಶ್ವರ. ದೇವರ ಅಲಂಕಾರ ಶ್ರೀ ಸದಾಶಿವ ಕುಪ್ಪಲ, ಹರಿಶತ್ ಕೊಲ್ಯ, ನಿಖಿಲ್ ಎಜೆ ಕಂಪೌಂಡ್ ಕೊಲ್ಯ. ಶ್ರೀ ಶಾರದಾ ಮಾತೆಯ ಬೆಳ್ಳಿಯ ಬಿಂಬ ಹಾಗೂ ಶಾರದಾ ಮಾತೆಯ ಶೋಭಾಯಾತ್ರೆಗೆ ವಾಹನ ಸಾರಥ್ಯ ವಹಿಸಿಕೊಂಡವರು ಶ್ರೀಯುತ ಅಶೋಕ್ ಸಂಕೋಳಿಗೆ ಉಚ್ಚಿಲ. ಕಾವಲುಗಾರಿಕೆಗೆ ಭದ್ರತೆ ಆರಕ್ಷಕ ಠಾಣಾಧಿಕಾರಿ ಸಿಬ್ಬಂದಿಗಳು ಉಳ್ಳಾಲ. ಗೆಳೆಯರ ಭಾಗ ಹಿಂದೂ ಸೇನೆ ಓಂಕಾರ ಶಾಖೆ ಎಜೆ ಕಂಪೌಂಡ್ ಕೊಲ್ಯ ಮತ್ತು ಎಂಟು ಬಸ್ ಕೊಲ್ಯ. ಹುಲಿವೇಷ ಸಂಸ್ಕೃತಿ ಚಿತ್ರಗಳು ಎಬಿಸಿಆರ್ ಸೋಮೇಶ್ವರ, ಸೋಮೇಶ್ವರ ಫ್ರೆಂಡ್ಸ್ ಕ್ಲಬ್, ಕೈ ಬಸ್ ಫ್ರೆಂಡ್ಸ್ ಕೊಲ್ಯ, ಯಂಗ್ ಬೈಸ್ ಕೊಲ್ಯ, ಸಂಗಮ್ ಫ್ರೆಂಡ್ಸ್ ಕೊಲ್ಯ. ಸುಡುಮದ್ದು ಫ್ರೆಂಡ್ಸ್ ಕೊಲ್ಯ. ದೊಡ್ಡ ಹಾರ ಸೇವೆ ಶಿವಾಜಿ ಫ್ರೆಂಡ್ಸ್ ಕೊಲ್ಯ 2 ಕೊಲ್ಯ. ಪಾನೀಯ ವ್ಯವಸ್ಥೆ ಗೆಳೆಯರ ಬರದ ಕರಿ ತೋಟ. ಶ್ರೀ ಶಾರದಾ ಮಂದಿರ ಉದ್ಘಾಟನೆ ಹಾಗೂ ಶ್ರೀ ಶಾರದಾ ಉತ್ಸವಕ್ಕೆ ಪ್ರಚಾರ ಬ್ಯಾನರ್ ಮತ್ತು ಮಾಧ್ಯಮಕ್ಕೆ ಸಹಕರಿಸಿದ ಎಲ್ಲ ಭಕ್ತಾಭಿಮಾನಿಗಳು ಹಾಗೂ ಸಂಘ ಸಂಸ್ಥೆಗಳಿಗೂ ಎಲ್ಲರಿಗೂ ನಮ್ಮ ಸಮಿತಿ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿದ್ದೇನೆ. ಅದೇ ರೀತಿ ಮಂದಿರದ ಮುಂದಿನ ಅಭಿವೃದ್ಧಿ ನೆಲೆಯಲ್ಲಿ ಹಲವು ವಸ್ತುಗಳನ್ನು ಹಲವು ಮಂದಿ ನಮಗೆ ನೀಡಿರುತ್ತಾರೆ. ಅವುಗಳ ಹೆಸರನ್ನು ಈಗ ಹೇಳಲು ನಮಗೆ ಸಮಯ ತುಂಬಾ ಅಭಾವ ಇದೆ. ಆದ್ದರಿಂದ ಅವರ ಹೆಸರುಗಳನ್ನು ನಮ್ಮ ಮುಂದಿನ ಆಮಂತ್ರಣ ಪತ್ರಿಕೆಯಲ್ಲಿ ಪ್ರಕಟಿಸಿದ್ದೇವೆ. ಜೈ ಹಿಂದ್. ನನ್ನ ಇಲ್ಲಿಗೆ ಒಂದೇ ವಾಸವನ್ನು ಕೊನೆಗೊಳಿಸುತ್ತೇನೆ. ಮತ್ತೊಂದು ಕೊನೆಯದಾಗಿ ಈ ನೂತನ ಶಾರದಾ ಮಂದಿರದ ಉತ್ಸವಕ್ಕೆ ಎಲ್ಲ ರೀತಿಯ ನಮಗೆ ಸಹಕಾರ ಕೊಟ್ಟಿರ್ತೀವಿ. ದಯವಿಟ್ಟು ಆದ್ದರಿಂದ ಯಾರಾದರೂ ಹೆಸರು ಬಿಟ್ಟು ಹೋಗಿದ್ದರೆ ನಮ್ಮನ್ನು ಕ್ಷಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಧನ್ಯವಾದಗಳು. ಕಳೆದ 1 ವರ್ಷದಲ್ಲಿ ನಮ್ಮ ಸಮಿತಿಯ ವತಿಯಿಂದ ನಡೆಸಿದ ಕಟ್ಟಡ ಉದ್ಘಾಟನೆ, ಶಾರದಾ ಮಹೋತ್ಸವ, ವಿವಿಧ ಕಾರ್ಯಕ್ರಮ, ಸಮಾಜಮುಖಿ ಕೆಲಸಗಳ ಬಗ್ಗೆ ಸುದೀರ್ಘ ವರದಿ ಮಂಡನೆ ಮಾಡಿದ ಶ್ರೀ ಉಮೇಶ್ ಕುಲಾರ್, ಕೋಶಾಧಿಕಾರಿ, ಶ್ರೀ ಶಾರದಾ ಸೇವಾ ಟ್ರಸ್ಟ್ ಕೊಳ್ಳಿಗೆ ಧನ್ಯವಾದವನ್ನು ಸಲ್ಲಿಸುತ್ತಾ ಮುಂದಕ್ಕೆ ವಾರ್ಷಿಕ 2024-25ನೇ ಸಾಲಿನ ಲೆಕ್ಕಪತ್ರ ಮಂಡನೆಯನ್ನು ಮಾಡಲಿಕ್ಕಿದ್ದರೆ ಶ್ರೀ ಶಾರದಾ ಸೇವಾ ಟ್ರಸ್ಟ್ ಕೊಳ್ಳಿ ರಿಜಿಸ್ಟರ್ ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀಯುತ ಪ್ರಕಾಶ್ ಶೆಟ್ಟಿಯವರು ವರದಿ ಓದಿದರು. ವರದಿ ಆಗಲಿ ಲೆಕ್ಕಪತ್ರ ಆಗಲಿ ಯಾಕೆ ನಾವು ಓದ್ತೇವೆ ಅಂದರೆ, ವರ್ಷದಲ್ಲಿ 1 ದಿವಸ ನಾವು ಇಷ್ಟನ್ನು ಸೇರುವಾಗ ಕೂಲಂಕುಷವಾಗಿ ನಮ್ಮ ಎಲ್ಲ ಒಂದು ವಿಚಾರನ ನಾವು ಇಷ್ಟೊಂದು ಹಣ ಎಲ್ಲ ತಗೊಳ್ಳುವಾಗ, ವಸ್ತು ತಗೊಳ್ಳುವಾಗ ಸಾರ್ವಜನಿಕ ವಿವರಣೆ ಕೊಡತಕ್ಕ ನಮ್ಮ ಕರ್ತವ್ಯ. ಆ ದೃಷ್ಟಿಯಲ್ಲಿ ನಾವು ಸ್ವಲ್ಪ ಹೊತ್ತಾದರೂ ನಮ್ಮ ಕೆಲಸನ ಮುಂದುವರಿಸಬೇಕು ಅಂತ ಮೊದಲಿಂದ ನಮ್ಮ ಒಂದು ಸಮಿತಿಯ ವಾಡಿಕೆ ಪ್ರಕಾರ ಲೆಕ್ಕಪತ್ರನ ಮಂಡಿಸ್ತಾ ಇದ್ದೇವೆ. ಶ್ರೀ ಶಾರದಾ ಸೇವಾ ಟ್ರಸ್ಟ್ ಕೊಳ್ಳಿ ರಿಜಿಸ್ಟರ್ ಇದರ ತಾರೀಕು 1/4/2024ರಿಂದ 31/3/25ವರೆಗಿನ ಈ ಒಂದು ಟ್ರಸ್ಟಿನ ಆಯಾ ವ್ಯಯದ ಲೆಕ್ಕಗಳು. ನಮ್ಮ ಉತ್ಸವಕ್ಕೆ ಇದರಲ್ಲಿ ಈ ಸರಿ ತುಂಬ ಗಣನೀಯವಾದಂಥ ಲೆಕ್ಕಪತ್ರ ಬಂದಿದೆ. ಯಾಕೆಂದರೆ ಕಟ್ಟಡ ಸಮಿತಿ ನಾವು ಸ್ಕ್ಯಾನರ್ ಎಲ್ಲ ಮಾಡಿದ್ದರಿಂದ ನಮ್ಮ ಭಕ್ತಾಭಿಮಾನಿಗಳು ಹೊರ ದೇಶದಿಂದ, ಊರಿನಿಂದ, ಎಲ್ಲ ಕಡೆಯಿಂದ ಎಲ್ಲ ಕಳಿಸಿಕೊಟ್ಟಿದ್ದಾರೆ. ಆದ್ದರಿಂದ ಎಷ್ಟು ಹಣ ಬಂದದ್ದು ನಾವು ಕಟ್ಟಡ ಸಮಿತಿಗೆ ಹಾಕಿದ್ದೇವೆ. ಈಗಾಗಲೇ ನಮ್ಮ ಕೋಶಾಧಿಕಾರಿ ಹೇಳಿದರು, ಅದರಲ್ಲಿ ಇರುವಂಥ ಲೆಕ್ಕ ಕಟ್ಟಡ ಸಮಿತಿ ಲೆಕ್ಕ ಇದರಲ್ಲಿ ಈಗ ಬರುವುದಿಲ್ಲ. ಯಾಕೆಂದರೆ ಅದು ಪ್ರತ್ಯೇಕ ಲೆಕ್ಕ ಪತ್ರ ಆಗಿ ಆಡಿಟ್ ಆಗಿ ಮುಂದಿನ ಸಭೆಯಲ್ಲಿ ನಿಮಗೆ ಪ್ರತಿಯೊಂದು ವಿಷಯವನ್ನು ವಿವರಣೆ ಕೊಡ್ತಾ ಇದ್ದೇವೆ. ಈಗ ಖಾಲಿ ಇವತ್ತು ನಾವು ಹೇಳೋದು ನಮ್ಮ ಶಾರದಾ ಸೇವಾ ಟ್ರಸ್ಟ್ನ ಉತ್ಸವದ ಲೆಕ್ಕ ಮಾತ್ರ. 1/4/24ಕ್ಕೆ ಪ್ರಾರಂಭದ ಚಿಲ್ಕು ಕೈಯಲ್ಲಿ 6,053.15 ಬ್ಯಾಂಕ್ ಖಾತೆಯಲ್ಲಿ 1,14,656.91 ಒಟ್ಟು 1,20,710 6 ಪೈಸೆ ನಮ್ಮ ಹತ್ರ ಇತ್ತು. ಆನಂತರ ನಮಗೆ
ಒಂದು ವಿದ್ಯಾನಿಧಿ, ಇದು ಕ್ಷೇಮನಿಧಿ ಅಂತ ಮಾಡಿದೆವು. ಆ ಕ್ಷೇಮನಿಧಿಯಲ್ಲಿ ನಾವು ಪ್ರತಿಯೊಬ್ಬ ನಮ್ಮ ಕಾರ್ಯಕರ್ತರ ಸುತ್ತಮುತ್ತ ಕೊಡುವಾಗ ಅದಕ್ಕೊಂದು ಕ್ಷೇಮನಿಧಿ ಇರಲಿ ಅಂತ ಮಾಡಿ ಆ ಒಂದು ಕ್ಷೇಮನಿಧಿ ಉದ್ಘಾಟನೆ ಮಾಡಿ ಆ ಒಂದು ವ್ಯವಸ್ಥೆನ ಮಾಡಿದ್ದೇವೆ. ಅದೇ ಪ್ರಕಾರ ಪ್ರಶಾಂತ್ ಲೋಕಪಾಲ್ ಇವರ ಅನಾರೋಗ್ಯ ನಿಮಿತ್ತ 19,860, ಕಾರ್ಗಿಲ್ 25 ವರ್ಷ ಆದ ಕಾರಣ ಅದಕ್ಕೊಂದು ಬ್ಯಾನರ್ ಹಾಕುವ ಸಲುವಾಗಿ 1,500, ಕಿರಣ್ ಮಾಡುವರು ಅಸೌಖ್ಯದ ನಿಮಿತ್ತ 2,500, 2024 ಮಹಾಸಭೆಗೆ 13,200, DK ನವೀನ್ ಅವರು ಹಣ ಹಾಕಲಿಕ್ಕೆ ಪರಿಶೀಲನೆ ಮಾಡಿದ್ದು ₹5 ಸ್ಕ್ಯಾನರ್ಗೆ ಹಾಕಿದ್ದಾರೆ, ಅದು ಬಂದಿದೆ. ಶ್ರೀ ಶಾರದಾ ಮಾತೆಯ ಬೆಳ್ಳಿಯ ಬಿಂಬಕ್ಕೆ 5,31,000 ನಮ್ಮ ರಸೀದಿಯಲ್ಲಿ ಬಂದಿದೆ. ಆಮೇಲೆ ಸಾರ್ವಜನಿಕವಾಗಿ ಕೆಲವು ಬಂದಿದೆ, ಅದು ಮತ್ತೆ ಹೇಳ್ತೇನೆ. ನಮ್ಮ ರಸೀದಿಯಲ್ಲಿ 5,31,000 ಬಂದಿದೆ. ಆಮೇಲೆ ಕಟ್ಟಡ ಸಮಿತಿಗೆ ನಮ್ಮ ಖಾತೆಗೆ ಒಂದು 60,000 ಬಂದಿತ್ತು, ಅದನ್ನು ಮತ್ತೆ ಆ ಕಡೆ ಹಾಕಿದ್ದೇವೆ, ಅದು ಮುಂದೆ ಲೆಕ್ಕದಲ್ಲಿ ಬರ್ತದೆ. ಅದರಲ್ಲಿ ನೀತಾ, ಕಾರ್ತಿಕ್ ಹೋಟೆಲ್, ರಿಯಾ ಮಂಜು 10,000, ಕಾರ್ತಿಕ್ ಪ್ರಭು 5,000, ಜಿತೇಂದ್ರ ಶೆಟ್ಟಿ ತಲಪಾಡಿ 25,000, ಜಯಂತ್ ಕೊಂಬಲ್ 10,000, ಇದು 60,000. ಮತ್ತೊಂದು ಸೌಮ್ಯಾಕೆ ಅಂತ 5,000. ಹದಿನೈದು 9/24 ಪ್ರಥಮ ನಮ್ಮ ಕಲೆಕ್ಷನ್ 5 ಬಳಗ ಹೋಗ್ತದೆ ಯಾವಾಗಲೂ. ಪ್ರಥಮವಾಗಿ ಶೇಖರ್ ಬಳಗ, ನಾನು ರಸೀದಿಯನ್ನು ಓದಿದರೆ ಟೈಮ್ ಆಗ್ತದೆ, ಆದ್ದರಿಂದ ಅದರ ಟೋಟಲ್ ಮತ್ತು ಇದನ್ನು ಹೇಳ್ಕೊಂಡು ಹೋಗ್ತೇನೆ. ಶೇಖರ್ ಬಳಗ ಒಟ್ಟು 52,478 ಅದರಲ್ಲಿ ಬ್ಯಾಂಕ್ ಸ್ಕ್ಯಾನರ್ 9,151, ನಗದು ಆವತ್ತು ಸಿಕ್ಕಿದ್ದು 43,327. ಅಶೋಕ ಬಳಗ 28,983, ಬ್ಯಾಂಕ್ ಸ್ಕ್ಯಾನರ್ಗೆ ಬಿದ್ದ 1,650, ನಗದಿಗೆ 27,333. ಪ್ರವೀಣ್ ಬಳಗ 42,532, ಸ್ಕ್ಯಾನರ್ಗೆ ಬಿದ್ದದ್ದು 7,500, ನಗದು 35,032. ಮಹೇಶ್ ಬಳಗ 80,324, ಸ್ಕ್ಯಾನರ್ಗೆ ಬಿದ್ದದ್ದು 500, 79,224 ಕ್ಯಾಶ್. ಕಿಶೋರ್ ಬಳಗ 88,779, ಸ್ಕ್ಯಾನರಲ್ಲಿ 23,492, ನಗದಿನಲ್ಲಿ 65,287. 22 ತಾರೀಕಿಗೆ 2ನೇ ಕಂತಲ್ಲಿ ಶೇಖರ್ ಬಳಗ 37,514, ಸ್ಕ್ಯಾನರ್ನಲ್ಲಿ 1,600, ಕ್ಯಾಶಲ್ಲಿ 35,914. ಅಶೋಕ್ ಬಳಗ 84,333, ಸ್ಕ್ಯಾನರ್ನಲ್ಲಿ 13,651, ನಗದು 70,682. ಪ್ರವೀಣ್ ಬಳಗ 56,373, ಸ್ಕ್ಯಾನರ್ನಲ್ಲಿ 13,904, ನಗರದಲ್ಲಿ 42,449. ಮಹೇಶ್ ಬಳಗ 50,287, 50,287, ಬ್ಯಾಂಕ್ನಲ್ಲಿ ಸ್ಕ್ಯಾನರ್ನಲ್ಲಿ 201, ನಗದು 50,086. ಕಿಶೋರ್ ಬಳಗ 91,678, ಬ್ಯಾಂಕ್ ಸ್ಕ್ಯಾನರ್ 18,552, ನಗದು 73,626. ಶೇಖರ್ ಬಳಗ 29ನೇ ತಾರೀಕು 3ನೇ ಕಂತಲ್ಲಿ ಶೇಖರ್ ಬಳಗ 21,552, ಬ್ಯಾಂಕ್ ಸ್ಕ್ಯಾನರ್ 1,211, ನಗದು 20,341. ಅಶೋಕ್ ಬಳಗ 23,342, ಬ್ಯಾಂಕ್ ಸ್ಕ್ಯಾನರ್ 800, ಕ್ಯಾಶಲ್ಲಿ 22,742. ಪ್ರವೀಣ್ ಬಳಗ 28,952, 5,000 ಸ್ಕ್ಯಾನರ್, ನಗದಿನಲ್ಲಿ 23,952. 29 ಕಿಶೋರ್ ಬಳಗ 27,511, ಬ್ಯಾಂಕ್ ಸ್ಕ್ಯಾನರ್ 5,150, ನಗದು 22,361. VIP ರಸೀದಿ ಪುಸ್ತಕ ಒಟ್ಟದು 100 ರಸೀದಿ, ಆ ಲೆಕ್ಕದಲ್ಲಿ 4,09,851. ಅದರಲ್ಲಿ ನಮ್ಮ ಲೆಕ್ಕಕ್ಕೆ ಬರದೆ ಚೆಕ್ ನಾವು ಬ್ಯಾಂಕಿಗೆ ಹಾಕಿದ್ದಾರೆ ಕೋಶಾಧಿಕಾರಿ 37,500, ಅದು ಪ್ರತ್ಯೇಕ ಲೆಕ್ಕ. ಅದು ವೇಣುಗೋಪಾಲ್ ಶೆಟ್ಟಿ ಶಾಮಿಯಾನ 10,000, ಹೇಮಲತಾ ಅನಿಲ್ 2,500, ಸಂತೋಷ್ ಕುಮಾರ್ ಗೋಳಿಯಾರ್ 25,000. ಆ 37,000 ಕಳೆದು ನಮ್ಮ ಲೆಕ್ಕದಲ್ಲಿ 3,72,351. ಅದರಲ್ಲಿ ಬ್ಯಾಂಕ್ ಅಕೌಂಟಿಗೆ 75,101, ಕ್ಯಾಶಲ್ಲಿ 2,97,250. ಹೊರೆ ದಿಬ್ಬಣ ಮುಹೂರ್ತ ಹೊರೆ ಕಾಣಿಕೆ ದಿವಸ
AJ ಶೇಖರ್ 50 ರೂಪಾಯಿ 50,000 ಮತ್ತು ಬಾಕಿ ರಸೀದಿ ಎಲ್ಲ ಸೇರಿ 1,28,262. ಆಗಿನ ಬ್ಯಾಂಕ್ ಸ್ಕ್ಯಾನರ್ 501, ಒಟ್ಟು ಕ್ಯಾಶ್ 1,27,761 ಬಂದಿದೆ. ಹಳೆ ಸಾಮಗ್ರಿ ಪೂಜಾ ಸಾಮಗ್ರಿಲ್ಲ ಸಾಮಾನುಗಳು ವಿಲೇವಾರಿ ಮಾಡಿದ್ದು 8,100. ಸೋಮವಾರ ಶ್ರೀ ಶಾರದಾ ಮಂದಿರ ಲೋಕಾರ್ಪಣೆ. ಇದರಲ್ಲಿ ಕಲೆಕ್ಷನು ಎಲ್ಲ ಸೇರಿ VIP 1,28,851, 32,106, 42,022. ಗಂಗಾ ಪೂಜೆ 2,000, ಹೂವಿನ ಪೂಜೆ 43, 4,300, ಕುಂಕುಮಾರ್ಚನೆ 34,200, ಕರ್ಪೂರಾರ್ಚನೆ 40 ರೂಪಾಯಿ. ಹೂವಿನ ಪೂಜೆ 100 ರೂಪಾಯಿ ಹಾಗೆ, ಕುಂಕುಮಾರ್ಚನೆ 50 ರೂಪಾಯಿ ಹಾಗೆ, ಕರ್ಪೂರಾರ್ಚನೆ 10 ರೂಪಾಯಿ ಹಾಗೆ, ಗಂಗಾ ಪೂಜೆ 1,000 ಹಾಗೆ. ಒಟ್ಟು 1,10,519. ಬ್ಯಾಂಕ್ ಸ್ಕ್ಯಾನರ್ 19,262, ನಗದು 91,257. ಮಂಗಳವಾರ ಕೌಂಟರ್ ಜನರಲ್ ರಸೀದಿ 46,201, 750, 5,500, 26,711, ವಸ್ತು ರೂಪಾಯಿ 1,000. ಹೂವಿನ ಪೂಜೆಯಲ್ಲಿ ಬಂದದ್ದು 200, 37 ಪೂಜೆ 3,700, 42 ಪೂಜೆ 4,200, ಕುಂಕುಮಾರ್ಚನೆ 50 ಪೂಜೆ 2,500, ಕರ್ಪೂರಾರ್ಥ 24,240 ರೂಪಾಯಿ. ಗಂಗಾ ಪೂಜೆ ಅವತ್ತು ಹೋಗಿದೆ 1,000. ಆನಂದ ಕೊಂಪಲವರಿಂದ ಕಟ್ಟಡ ಸಮಿತಿಗೆ ಬಂದ ಬಾಕ್ಸು 15,000. ಒಟ್ಟು 1,07,002 ರೂಪಾಯಿ. ಬ್ಯಾಂಕ್ ಸ್ಕ್ಯಾನರ್ 25,301, ನಗದು 81,701. 9ನೇ ತಾರೀಕು ಬುಧವಾರ ಶ್ರೀ ಶಾರದಾ ವಿಗ್ರಹ ಪ್ರತಿಷ್ಠೆ ದಿವಸ ಜನರಲ್ ರಸೀದಿ ಕೌಂಟರ್ನಲ್ಲಿ 49,170, 31,980, 53,665, 25,203, 10,400. ವಿಶ್ವನಾಥರು ಕೊಟ್ಟ ಪುಸ್ತಕದಲ್ಲಿ ಅವರದ್ದು ಅರ್ಧ ಪುಸ್ತಕ ಕೌಂಟ್ರಿಗೆ ಬಂದಿತ್ತು ಆವತ್ತು. ಅದು 55,91 ರಸೀದಿಯಿಂದ 5,600 ಕೌಂಟರ್ನಲ್ಲಿ 28,966. ವಸ್ತು ರೂಪದ ಪುಸ್ತಕದಲ್ಲಿ 2,000. ಹೂವಿನ ಪೂಜೆ 19,900, 58,5,800, 87,8,700, 57,5,700. ಕುಂಕುಮಾರ್ಚನೆ 95, 4,750, 26,300. ಕರ್ಪೂರಾರ್ಚನೆ 48,480, 13,130. ರಂಗಪೂಜೆ ಅವತ್ತು 4 ಹೋಗಿದೆ ರಸೀದಿ 4,000. ಒಟ್ಟು 2,34,144. ಬ್ಯಾಂಕ್ ಸ್ಕ್ಯಾನರ್ 25,204, ನಗದು 2,08,940. ಕಟ್ಟಡ ಸಮಿತಿಗೆ ಬಂದ ಬಾಕ್ಸು ಪ್ರಶಾಂತ್ ಶೆಟ್ಟಿ ಉಳ್ಳಾಳ 28,000, KR ಚಂದ್ರ ರಾಮಚಂದ್ರ ಶೆಟ್ಟಿ ಸೋಮೇಶ್ವರ 25,000, ಮೋಹನ್ ದಾಸ್ ಶೆಟ್ಟಿ ಕಲತ್ತಡಿ 5,000. ಗುರುವಾರ ಕೌಂಟರ್ ಒಟ್ಟು 58,500. 10 ತಾರೀಕಿಗೆ ಗುರುವಾರ ಕೌಂಟರಲ್ಲಿ ಬಂದದ್ದು 21,994, 35,121, 25,850, 38,202. ವಸ್ತು ರೂಪ 1,900, 51,800. ಇವೆಲ್ಲ ಸಾಮಾನ್ಯ ರಸೀದಿ. ಹೂವಿನ ಪೂಜೆಯಲ್ಲಿ 46, 4,600, 11,100, 43, 4,300, 76, 7,600, 38, 3,800. ಕುಂಕುಮಾರ್ಚನೆ 5, 250, 70, 3,000, 51ರಲ್ಲಿ 25,50. ಕರ್ಪೂರಾರ್ಥ 15ರಲ್ಲಿ 150, 27, 270. ರಂಗಪೂಜೆ ಆವತ್ತು 4, ಒಟ್ಟು 4,000. 2,06,993. ಬ್ಯಾಂಕ್ ಸ್ಕ್ಯಾನರ್ನಲ್ಲಿ 12,581. ಕ್ಯಾಶ್ 1,94,412. ಶುಕ್ರವಾರ ಕೌಂಟರ್ ರಂಗಪೂಜೆ ದಿವಸ ಜನರಲ್ ರಸೀದಿಯಲ್ಲಿ 68,467, 40,431, 78,040, 47,806, 64,864. ಹೂವಿನ ಪೂಜೆ 5,400, 2,400, 9,800, 6,200, 9,600. ಕುಂಕುಮಾರ್ಚನೆ 1,500, 3,400, 1,200, 2,450. ಕರ್ಪೂರಾರ್ತಿ 90 ರೂಪಾಯಿ, 1,240, 100 ರೂಪಾಯಿ. ರಂಗಪೂಜೆ ಅವತ್ತು 18,000, 18 ಕೂಪನ್ ಹೋಗಿದೆ. 3,59,988. ಬ್ಯಾಂಕ್ ಸ್ಕ್ಯಾನರ್ 57,813. ನಗದು 3,02,175.
ಶನಿವಾರ ವಿಸರ್ಜನಾ ಪೂಜೆಯಲ್ಲಿ ಕೌಂಟರ್ ಜನರಲ್ ರಸೀದಿ 81,109, 3,401, 27,626, 18,461, 6,400, 25,781, 3,300. ಹೂವಿನ ಪೂಜೆ 200, 400, 10,000. ಕುಂಕುಮಾರ್ಚನೆ 1,600, 2,750, 2,650. ಕರ್ಪೂರ 280, 180, ಒಟ್ಟು 1,84,138. ಬ್ಯಾಂಕ್ ಸ್ಕ್ಯಾನರ್ 38,529. ಕ್ಯಾಶಲ್ಲಿ 1,45,609. ಉತ್ಸವದ 2 ಕಾಣಿಕೆ ಡಬ್ಬಿಯಲ್ಲಿ 1,73,810. ಅರಕೆ ಸೀರೆ ಏಲಂ 10ನೇ ತಾರೀಕಿನ ದಿವಸ 23,200, 11ನೇ ತಾರೀಕಿನ ದಿವಸ 23,300, 12ನೇ ತಾರೀಕಿನ 40,850, 14ನೇ ತಾರೀಕು ಒಬ್ಬ ಭಕ್ತಾದಿಗಳ 1,000 ರಸೀದಿ ಮಾಡಿದೆ 1,000. 25ನೇ ತಾರೀಕು ಉಳಿದ ಕೊನೆಯ ಸೀರೆಗಳ ಬಾಕಿ 8,850. ಒಟ್ಟು 1,04,800 ಸೀರೆಗಳಲ್ಲಿ ಬಂದಿದೆ. ಬ್ಯಾಂಕ್ ಸ್ಕ್ಯಾನರ್ 52,100, ಕ್ಯಾಶಲ್ಲಿ 52,100. ಒಟ್ಟು ರೂಪದ ರಸೀದಿ 8,100. ವಿಶ್ವನಾಥ ಕೊಲ್ಯ ಟ್ರಸ್ಟಿ ಸಂಘಟನಾಕಾರಿ ಇವರಿಗೆ ಕೊಟ್ಟ ಪುಸ್ತಕದಲ್ಲಿ ಒಂದು ಪುಸ್ತಕ 55/01/5525 1,53,344. ಒಂದು 55/76/5590 1,05,503. ಒಂದು 55/51ರಿಂದ 55/55 56 ಮತ್ತೆ ಕೌಂಟ್ರಿಗೆ ಹೋಗಿದ್ದರು 71,555. ಒಟ್ಟು ಅವರದ್ದು 3,30,402. ಬ್ಯಾಂಕಲ್ಲಿ 1,41,891. ಕ್ಯಾಶಲ್ಲಿ 1,88,511. ಪ್ರಕಾಶ್ ಶೆಟ್ಟಿಯವರಿಗೆ ಕೊಟ್ಟ ಪುಸ್ತಕದಲ್ಲಿ 50,501. ಬ್ಯಾಂಕಲ್ಲಿ 12,400. ನಗದು 38,301. ಕಟ್ಟಡಕ್ಕೆ ಬಂದ ಬ್ಯಾಂಕ್ ವಾಸ್ತು ರಂಜನ್ ಶೆಟ್ಟಿ 10,100. ರಮೇಶ್ ಟೈಲರ್ ಇಂಟ್ರಾಕ್ಷನ್ 5,000. ಶೈಲೇಂದ್ರ ಕುಟುಂಬಕ್ಕೆ 10,000. ಸುನೀಲ್ ಕುಮಾರ್ ಕೇರ್ ಆಫ್ ಜಯಂತ್ ಕುಮಾರ್ 25,000. ದೇವಕಿ SI ಅವರಿಗೆ 1,00,000. ನೀತೇಶ್ ಕುಮಾರ್ D 5,000. ಇದರಲ್ಲಿ ವೆಲ್ ವಿಶರ್ಸ್ ಅಂತ ಕೊಟ್ಟಿದ್ದಾರೆ 1,00,000. ಅದು ನಮಗೆ VIP ರಸೀದಿ ಇಲ್ಲ, ಆ ಲೆಕ್ಕ ಸೇರ್ಪಡೆ ಆಗಿದೆ 1,00,000. ಈ ಪ್ರತ್ಯೇಕ ಬರೋದಿಲ್ಲ. ವೆಲ್ ವಿಶರ್ಸ್ 1,00,000 ಕೊಡ್ತಾರೆ. ಇದು ಮಾತ್ರ ಸಾರ್ವಜನಿಕ ಶಾರದಾ ಸಮಿತಿ. ಇದಕ್ಕೆ ನಮ್ಮ ಸ್ಥಳದ ಲೆಕ್ಕದಲ್ಲಿ ನಾವು 40 ಲಕ್ಷಕ್ಕೆ ಕೊಟ್ಟಿದ್ದೇವೆ. ಸಮುದ್ರ ರಮೇಶ್ ಅವರಿಗೆ 10 ಲಕ್ಷ ಈಗಾಗಲೇ 22 ಸ್ಥಳಕ್ಕೆ ಮುಂಗಡ ಲೀಡ್ ಆಗಿ ಬಂದಿತ್ತು. ಅದು ಲೆಕ್ಕ ಪ್ರತ್ಯೇಕ ಕಟ್ಟಡ ಸಮಿತಿಯಲ್ಲಿ ಈ ಕಡೆ ಬಂದಿದೆ. ಈಗ ಸಾರ್ವಜನಿಕ ಶಾರದಾ ಮಹೋತ್ಸವದಲ್ಲಿ ನಮ್ಮ 2.37 ಜಾಗ ಕೊಟ್ಟಾಗ ಸಮುದ್ರ ರಮೇಶ್ ಅವರನ್ನು ಬಂದದ್ದು ಒಂದು 10 ಲಕ್ಷ, ಒಂದು 5 ಲಕ್ಷ, ಒಂದು 15 ಲಕ್ಷ, ಒಟ್ಟು 30 ಲಕ್ಷ ಈ ಸರಿ ಬಂದಿದೆ. ಹಿಂದಿನ 10 ಲಕ್ಷ ಸೇರಿ ಅವರ ಲೆಕ್ಕ ಚುಕ್ತಾಗಿದೆ. ಟಿ ಸ್ಟೇಟ್ ಧರ್ಮಸ್ಥಳದಿಂದ ಟಿ ವೀರೇಂದ್ರ ಹೆಗಡೆ ಅವರು ಧರ್ಮದರ್ಶಿ ಟಿ ಸ್ಟೇಟ್ ಧರ್ಮಸ್ಥಳದಿಂದ 3 ಲಕ್ಷ ಬಂದಿದೆ. ಸದಾಶಿವ ಕುಂಬಳಿಯವರಿಗೆ ಕೆಲವು ವಸ್ತುಗಳನ್ನು ಅಕ್ಕಿ ಕೊಡ್ತಾಯಿದ್ರು 2,000. ಹರೀಶ್ ಆರ್ತಿಯವ್ರದ್ದು ಟ್ರಸ್ಟ್ ಫೀಸ್ 1,000. ಅಶೋಕ್ ಶಂಕರ್ಗೆ ಟ್ರಸ್ಟ್ ಫೀಸ್ 1,000. ಒಟ್ಟು 4,000 ಬಂದಿದೆ. ಹೊರೆ ಕಾಣಿಕೆ ಬಗ್ಗೆ ನಮಗೆ ಸಾಮಗ್ರಿಯಲ್ಲಿ 20,208 ಮತ್ತು 1,41,980, 1,62,188 ರೂಪಾಯಿ ಹೊರೆ ಕಾಣಿಕೆಯಲ್ಲಿ ಬಂದಿದೆ. ಅದನ್ನು ನಾವು 1,41,980 ರೂಪಾಯಿ ಹೊರೆ ಕಾಣಿಕೆ ಸಾಮಗ್ರಿ ಕೊಟ್ಟಿದ್ದೇವೆ. ಆದರೆ ನಾವು ಇಲ್ಲಿ ಲೆಕ್ಕ ಬಂದದ್ದು ತೋರಿಸಬೇಕು, ಕೊಟ್ಟದ್ದು ತೋರಿಸಬೇಕಾಗ್ತದೆ. ವಿಗ್ರಹ ಬಾತು 22,000. ಶಾರದಾ ಕ್ಷೇಮ ನಿಧಿಗೆ ಬಂದ ಬಾತು 15,000, 10,000. ರೆಡ್ ಬ್ಯಾಟಿ ಕ್ರಿಕೆಟ್ 5,000. ವಿನೀತ್ ಕುಮಾರ್ ಸೇರಿ 43,501. ಒಂದು 12,500, ಒಂದು 1,000, ಒಂದು 8,000, ಒಂದು 1,000, ಒಂದು 3,500, ಒಂದು 2,000, 1,000. ಇದೆಲ್ಲ ನಮ್ಮ ದಾನಿಗಳು ಸೇವಾಕರ್ತರು ನಮ್ಮವರೇ ಕೊಟ್ಟ ಹಣ. ಕ್ಷೇಮನಿಧಿ ಗಬ್ಬಿ ನಾವು ಇಟ್ಟಿದ್ದೆವು. ಅದು 31 ಮೂರಕ್ಕೆ ನಾವು ಓಪನ್ ಮಾಡಿದಾಗ 4,630 ಸಿಕ್ಕಿದೆ. ಒಟ್ಟು 1,07,131 ನಮ್ಮ ಶಾರದಾ ಕ್ಷೇಮ ನಿಧಿಯ ಬಾಕು.
ಕಿರಣ್ ರೈ ಅವರಿಂದ ಕಟ್ಟಡ ಬಂದದ್ದು 60,000. ಮತ್ತೊಂದು ರಸೀದಿ 3,000. ಭಜನಾ ಡಬ್ಬಿಯ ಬಾಕ್ಸು ವಾರದ್ದು 3,000. ಭಜನಾ ಡಬ್ಬಿಯ ಬಾಕ್ಸು 2 ಒಂದು 8,795, 19,185. ಭಜನೆಯಲ್ಲಿ ಇಟ್ಟಂತ ಈ ಡಬ್ಬಿಯ ಬಾಕ್ಸರು ಉತ್ಸವದಲ್ಲ 27,980. ವಾರದ ಭಜನೆಗೆ ಬಂದ ಬಾಕ್ಸು 500 ರೂಪಾಯಿ ಆಗಿ ಅದು 1,02,500. ಉತ್ಸವದಲ್ಲಿ 23ನೇ ಸಾಲ ಒಂದು ಬಾಕಿ ಕೊಟ್ಟಿದೆ, ಅದು ಬರಬೇಕು. ಅದೀಗ ಆಡಿಟ್ನಲ್ಲಿ ಮನ್ನಾ ಮಾಡಿ ಕೊಟ್ಟಿದ್ದೇವೆ 2,500 ರೂಪಾಯಿ. ಒಟ್ಟು ನಮ್ಮ ಜಮಾ 78,64,329 ರೂಪಾಯಿ ಆಗ್ತದೆ. ಇದು ಜಮಾ. ಈಗ ಒಂದು ಸ್ವಲ್ಪ ಹೊತ್ತು ಖರ್ಚು ಹೋಗಬೇಕಾಗ್ತದೆ. ನಾವು ಒಂಚೂರು ಖರ್ಚು 1,4,24ರಿಂದ 31,3,25 ನಮ್ಮ ಶಾರದಾ ಸೇವಾ ಟ್ರಸ್ಟ್ 468-01 ಅಕೌಂಟ್ ಕರ್ನಾಟಕ ಬ್ಯಾಂಕ್. ಇದರಲ್ಲಿ ಇರುವಂತಹ ವ್ಯವಹಾರದ ಈ ನಮ್ಮ ಲೆಕ್ಕಾಚಾರ. ಬ್ಯಾಂಕ್ ಲಾಕರ್ ಬಾಡಿಗೆ 3,481. ಸೋಮೇಶ್ವರ ಹಳೆಯ ಸಮಿತಿ ಕೊಟ್ಟಂಥ ನಮ್ಮ ಆಗಿನ ಕಟ್ಟಡ ತೆರಿಗೆ 10,138, 2 ಡೋರ್ ನಮ್ಮಲ್ಲಿದ್ದಾಗ. ಇತರೆ ಖರ್ಚು 280. ಲೈಟ್ ಬಿಲ್ 721. ಮಂದಿರದ ವೈಫೈ 236. ಲೈಟ್ ಮತ್ತೊಂದು 670. ಮತ್ತೊಂದು ಖರ್ಚು 280. ನೂತನ ಸಂಸದರ ಬ್ಯಾನರ್ ಮತ್ತೊಂದು ಗೋಪಾಲ್ ಗಿಟ್ಟರ ಬ್ಯಾನರ್ 6,000. ಗ್ಯಾಸ್ ಲ್ಯಾಬ್ 200. ಸಮಿತಿ ವೈಫೈ 236 ವೈಫೈ ಹಾಕಿದ್ದು, ಆಗ ಹಳೆಯದು ಮತ್ತು ಚೇಂಜ್ ಮಾಡಿದೆ. ಸಮಿತಿಯ DC ಲೈಟ್ ಟೆಂಪರರಿ ಕರೆಂಟ್ ಇದು ಸ್ವಲ್ಪ ರೇಟ್ ಜಾಸ್ತಿ ಬರ್ತಿತ್ತು ನಮಗೆ, ಆಗ 3,225. ಸಮಿತಿಯ ಲೈಟ್ ಬಿಲ್ 43,964. ಅದು ಅಲ್ಲಿಗೆ ಆಗದ್ದು, ಅದು ಇದಕ್ಕೆ ಸೇರ್ತದೆ. ಆಶೀರ್ವಾದ 8 ರೂಪಾಯಿ 200. ಸತ್ಯ ಬುಕ್ಕರೆ 338. ಲಕ್ಷ್ಮೀ ಏಜೆಂಟ್ ಪ್ರಸಾದ ತೀರ 2,000. ಲೈಟ್ ಬಿಲ್ 762. ದಿವಂಗತ ಕೇಶವಗಟ್ಟಿ ಮತ್ತು ಕಾರ್ಗಿಲ್ ಬ್ಯಾನರ್ 4,000. ಮಹಾಸಭೆ ಹೊಸ ಕುರಾಲ್ ಇತ್ಯಾದಿ ಫಲಹಾರ 1,650. 5,250. ಅಶೋಕ್ ಅವರ ನಿಧನದ ಬ್ಯಾನರ್ 2,000. ಸಮಿತಿ ವೈಫೈ 236. ಲೈಟ್ ಬಿಲ್ 684. ನೂತನ ಮಂದಿರದ ಬೆಳ್ಳಿ ಬಿಂಬದ ಆ ಒಂದು ಮತ್ತು ಶಿಲಾಮಂಟಪ ನಿರ್ಮಾಣ ಸಭೆ, ಅದಕ್ಕೆ 9,250 ರೂಪಾಯಿ ಖರ್ಚಾಗಿದೆ ಅಲ್ಲಿ ಇದ್ದಾಗ. ಕಲ್ಲರ್ ಜೆರಾಕ್ಸ್ 34. ಸಂಘ ಸಂಸ್ಥೆಗಳಿಗೆ ಆಮಂತ್ರಣ ಪತ್ರಿಕೆ ನೀಡಿಕೆ 700. ಮಂದಿರದ TC ಲೈಟ್ 3,315. ಈ ಕಟ್ಟಡ ಲೈಟ್ ಬಿಲ್. ಫಲಹಾರ 61. 6,750. ಇತರೆ ಖರ್ಚು 1190. ನೂತನ ಮಂದಿರ ಮಹಾದ್ವಾರ ಪೂಜೆ 1,050. 2 ಬ್ಯಾನರ್ 4,000. ವಿಗ್ರಹ 300. ಲೈಟ್ ಬಿಲ್ 1,226. ಆಮಂತ್ರಣ ಬಿಡುಗಡೆ ಪುಸ್ತಕಗಳು 1,000. ಇತರೆ 415,128. ಬೆಳ್ಳಿ ಬಿಂಬಕ್ಕೆ ಮುಂಗಡ 1,00,000 ನಗದು. ಮತ್ತೊಂದು 1,99,000 ಚೆಕ್. 1,000 TDS ಕಟ್ಟು 2 ಲಕ್ಷ ಕೊಟ್ಟಿದ್ದೇವೆ. ಒಟ್ಟು ಬೆಳ್ಳಿ ಲಕ್ಷ. ಇದಕ್ಕೆ ನಾವು 8 ಲಕ್ಷ ಕೊಟ್ಟಿದ್ದೇವೆ. ಇದು 2 ಲಕ್ಷ ಪ್ರಥಮ ಹಂತದಲ್ಲಿ ಕೊಟ್ಟಿದ್ದೇವೆ. ಕಟ್ಟಡ ಸಮಿತಿಗೆ ನೀಡಿದ ಬಾಕ್ಸು 20,000, 35,000, 5,000. ಈ 60,000 ನಾನು ಆಗ ಓದಿದ್ದೇನೆ ಜಿತೇಂದ್ರ ಶೆಟ್ಟಿಯವರು. ಅದೇ 60,000 ಕಟ್ಟಡ ಸಮಿತಿಗೆ ವರ್ಗಾವಣೆ ಮಾಡಲಾಗಿದೆ. ಕಟ್ಟಡ ಸಮಿತಿಗೆ ವರ್ಗಾವಣೆ ಚೆಕ್ 1,53,400. ಮತ್ತೊಂದು ಕ್ಯಾಶ್ 46,600. 2 ಲಕ್ಷ ನಮ್ಮ ಕಲೆಕ್ಷನ್ನಲ್ಲಿ ಕಟ್ಟಡ ಸಮಿತಿ ಕೊಟ್ಟಿದ್ದೇವೆ. ಮತ್ತೊಂದು ಕಟ್ಟಡ ಸಮಿತಿ ವರ್ಗಾವಣೆ 5 ಲಕ್ಷ ರೂಪಾಯಿ ಕೊಟ್ಟಿದ್ದೇವೆ. ಮತ್ತೊಂದು ಕಟ್ಟಡ ಸಮಿತಿ ವರ್ಗಾವಣೆ 2 ಲಕ್ಷ. ಇದೆಲ್ಲ ಕಟ್ಟಡದ ಲೆಕ್ಕ ಆಗುವಾಗ ಅಲ್ಲೂ ಬರ್ತದೆ ಜಮಾ. ಈಗ ಖರ್ಚಿಗೆ ಹೋಗ್ತದೆ ಕಟ್ಟಡ ಸಮಿತಿ ಕೊಟ್ಟಾಗ. ಬ್ಯಾಂಕ್ ಚಾರ್ಜಸ್ 118 ಹಾಗೆ 354. ದೇಶದಲ್ಲಿ 995. ಪರಿಸರ ಕಲೆಕ್ಷನ್ ಕಾರ್ಯಕರ್ತರ ಖರ್ಚು 2,000. ಮೈಕ್ ಲೈಸೆನ್ಸ್ ಇದ್ದಾರೆ. ಮತ್ತೊಂದು ಕಾರ್ಯಕ್ರಮ ಲೈಸೆನ್ಸ್ 665. ಶಾಲೆಗಳಿಗೆ ಆಮಂತ್ರಣ ನೀಡಿಕೆ 335. ಜಲಗಂಗಾ ಸ್ಟೋರ್ 9,000. ಸದಾಶಿವ ಬಾಡಿಗ ಒಂದು 3,000. 3,510. 3,000. 5,710. ಉತ್ಸವ ಸಾಮಗ್ರಿ. ದೇಶ ಸುಬ್ರಹ್ಮಣ್ಯ ಪೋಸ್ಟ್. ಲಕ್ಷ್ಮೀ ಏಜೆನ್ಸಿ ಪ್ರಸಾದ ತೀರ 15,200. ಕಟೀಲು ಶಾಮಿಯಾನ
50,000 ಕ್ಯಾಶ್, 2020 ಅವರ ಚಪ್ಪಲದ ಬಾಕ್ಸು 2,70,000 ಒಂದು ನಮ್ಮ ಉತ್ಸವದ ಸುಡುಮದ್ದು 25,430, ಉಗ್ರಾಣ ಮುಹೂರ್ತ ಕೈಟುಮುಡಿ ಅಕ್ಕಿ 5,000, ಗುಂಡಿ ತೆಗೆದ ಮಜೂರಿ 450, ಎಚ್ ಮಂಜುನಾಥ್ ನಾಯಕ್ 14,556 ಇತ್ಯಾದಿ ಸಾಮಗ್ರಿ ಅಲ್ಲ. ಗೋವರ್ಧನ ಮಠ 6,400, ರಾಯಲ್ ಹಾರ್ಡ್ವೇರ್ ಪೂಜಾ ಗಂಟೆ ಚೇಂಜ್ 3,400, ಈಶ್ವರ್ಯ ಅಂಗಡಿಯಿಂದ ಬೆಳ್ಳಿಯ ಸಣ್ಣ ದೀಪ ಅತಿಥಿಗಳಿಗೆ ಕೊಡಲಿಕ್ಕಂದು 19,000, ಮಂದಿರ ಬಣ್ಣ ವಗೈರೆ 5,700, ಬಾವುಟ ತೋರಣ 27,000, ಪತ್ರಕರ್ತರ ಸಂಘ ಇದಕ್ಕೆ 1,500, ಚೆಂಡೆ ಡೋಲು ರಿಪೇರಿ 800, ಕ್ಷೇತ್ರದಲ್ಲಿ ಸ್ವಾಮೀಜಿ ಭೇಟಿ 2,150, ಇಂಧನ 1,000, ಸಿಸಿ ಕ್ಯಾಮರಾ ಖರೀದಿ 48,000 ನಮ್ಮದು. ಉತ್ಸವದಲ್ಲಿ ಮಲಯಾಳಿ ದೇವರ ಇದಕ್ಕೆ ಹರಕೆ 750, ಈ ಇಲೆಕ್ಟ್ರಿಕಲ್ ಪಾಯಿಂಟ್ ಅವರಿಗೆ 8,315, ಮತ್ತೊಂದು 2,610, ಯೂರೋ ಮ್ಯಾಟ್ 2,720, ಬಾಗಿಲಿಗೆ ರೋಲಿಂಗ್ ಶಟರ್ 33,100, ಬಾವಿ ಮುಚ್ಚಿದೆ ಕ್ಲೀನ್ ಮಾಡಿ 4,400 ಮುಚ್ಚಿದೆ. ನಾಯಿ ಲಸಿಕಾ ಕಾರ್ಯಕ್ರಮ ಫಲಾರ 3,500, ಮತ್ತೊಂದು 44,000 ಆಗ್ತದೆ. ಹೂವಿನ ಪೂಜೆ ಒಟ್ಟು 904 ದಿವಸ 9 ತಾರೀಕಿಂದ 12ರವರೆಗೆ 999 ಹೂವಿನ ಪೂಜೆ 100 ರೂಪಾಯಿಗೆ 99,900. ಕರ್ಪೂರ ಆರತಿ 632, 50 ರೂಪಾಯಿಗೆ 31,600. ಇದು ಕುಂಕುಮಾರ್ಚನೆ ಕರ್ಪೂರ ಆರತಿ 220, 10 ರೂಪಾಯಿಗೆ 2,200. ಹೊರೆ ಕಾಣಿಕೆಗೆ ಬಂದದ್ದು 1,41,980, 208 ಚೆಕ್ 1,62,188. ಅನ್ನದಾನ ಸಾಮಗ್ರಿ ನಾವು ಖರ್ಚು ಮಾಡಿ ಅಲ್ಲಿ ಕೊಟ್ಟದ್ದು 1,41,980, ಉಳಿದದ್ದು 20,208, ಇಲ್ಲಿ 1,30, ಸುಮಾರು 1.5 ಲಕ್ಷ ನಮಗೆ ಅಂದಾಜು ಅನ್ನದಾನಕ್ಕೆ ಪ್ರತ್ಯೇಕ ಬಂದಿದೆ. ಆದ್ದರಿಂದ ಅನ್ನದಾನದ್ದು ಅದರಲ್ಲಿ ಸಮ ಬಂದಿರ್ತದೆ. ಉತ್ಸವಕ್ಕೆ ಒಟ್ಟು ಬಂದದ್ದು 78,69,329 ಕಟ್ಟಡ ಸಮಿತಿ ವರ್ಗಾವಣೆ ಇಲ್ಲಿವರೆಗೆ 41,47,657, 37,16,674 ರೂಪಾಯಿ 6 ಪೈಸಾ ನಮ್ಮ ಈ ವರ್ಷ ಉತ್ಸವಕ್ಕೆ ನಮಗೆ ಬಂದಾಗಾಯಿತು. ಇದರಲ್ಲಿ ಅನ್ನದಾನಕ್ಕೆ 1.5 ಲಕ್ಷ, ಬೆಳ್ಳಿ ಬಿಂಬಕ್ಕೆ 584, ರಂಗಪೂಜೆ 44,000, ಹೂವಿನ ಪೂಜೆ 99,900, ಕುಂಕುಮಾರ್ಚನೆ 31,600, ಕರ್ಪೂರ ಆರತಿ 2,200, ಕಲೆಕ್ಷನ್ ಡಬ್ಬಿ ಸೀರೆ ಇತರೆ ಮೂಲಗಳಿಂದ 28,04,872 6 ಪೈಸೆ. ಆದ್ದರಿಂದ 37,16,674 ರೂಪಾಯಿ ಕಲೆಕ್ಷನ್ನಲ್ಲಿ 72 ಪೈಸಾ. ಬ್ಯಾಂಕಿನಲ್ಲಿ ಅಂತಿಮ ಶಿಲ್ಕು 2,42,092 ರೂಪಾಯಿ 91 ಪೈಸಾ. ಒಟ್ಟು ನಮ್ಮ ಉತ್ಸವದಲ್ಲಿ ಈಗ ಉಳಿದದ್ದು 2,87,965 6 ಲೆಕ್ಕಪತ್ರದಲ್ಲಿ ಏನಾದರೂ ನಿಮಗೆ ಸಂಕೋಚ ಇದ್ದರೆ ಈಗ ನಿಮಗೆ ಕೇಳಬೇಕು. ಏನು ಹೆಚ್ಚು ಕಮ್ಮಿ ಇದ್ದರೆ ನಿಮ್ಮ ಅನಿಸಿಕೆ ಲೆಕ್ಕಪತ್ರ ಹೊರಟಿದ್ದಲ್ಲ ಕೇಂದ್ರ ಕೇಂದ್ರದಿಂದ ತಾಟಿದ ಹೊರಟು ಅನುಮೋದನೆ ಕೊಡೋದು. ಸಮಿತಿಗೆ ಪದಾಧಿಕಾರಿಗಳ ಆಯ್ಕೆ 2025-26ನೇ ಸಾಲಿನ ಉತ್ಸವ ಸಮಿತಿಗೆ ನೂತನ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆಯನ್ನು ಪ್ರಶ್ನ ಕಾರ್ಯದರ್ಶಿಯಾದ ಶ್ರೀ ರಾಜೇಶ್ ಕೆಎಸ್ ಇವರು ನಡೆಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಕೊಲ್ಲೆ ಸೋಮೇಶ್ವರ ಅಧ್ಯಕ್ಷ 25-26 ಸಾಲದ ಪದಾಧಿಕಾರಿಗಳ ಆಯ್ಕೆ. ಈ ಸತಿ ಎಂಕೆ ಮನ್ಪುನಿ ನಮ್ಮ ಪದಾಧಿಕಾರಿಗೆ ಐನೇ ಕಂಟಿನ್ಯೂ ಮನ್ಪುನ ಒಂದು ವರ್ಷ ಆಗಿಲ್ಲ ಕಮಿಟಿ 2 ಕಂಟಿನ್ಯೂ ಆಯ್ತಾ. ಮುಂದಿನ 2025-26ನೇ ಸಾಲಿನ ಉತ್ಸವ ಸಮಿತಿಗೆ ನೀಟ್ 24-25 ಸಾಲದ ಕಮಿಟಿ ಏನೆಲ್ಲ ಎಂಟು ಬುಚ್ಚಿ ಬಣ ಆಪುರಿ ಬಣ ಅಂಚೆ ಬಲ ಇತ್ತನಂಟ ಅದಕ್ಕೆ ಬದಲಾವಣೆ ಮಾಡ್ಕೊಳ್ಳಿ ಅಂಚ ಇದೆಲ್ಲ ಅವೇ ಕಮಿಟಿನ ಕಂಟಿನ್ಯೂ ಮಾಡ್ಕೊಳ್ಳಿ. ಪ್ರತಿ ವರ್ಷ ನಮ್ಮ ಬದಲಾವಣೆ ಮಾಡ್ಕೊಳ್ಳಿ. ದಯಪಟ್ಟ ದೇಶವು ನಮ್ಮ ಸಭೆಯ ನಿರ್ಣಯದ ಪ್ರಕಾರ 2 ವರ್ಷ ಕಮಿಟಿ ಕಂಟಿನ್ಯೂ ಮಾಡುವುದು ಅಂಚಾದ ಪುನಃ ಈ ಸತಿ ಈ ಕಮಿಟಿನ ಮುಂದುವರಿಸುವ ಸಭೆಯ
ಮತ್ತು ಅನುವಾದ ನಮ್ಗೆ నేను ಕಂಟಿನ್ಯೂ ಮಾಡ್ತದಲ್ಲ ಐದು ನಾನು ಲಾಸ್ಟ್ 24-25 ಸಾಲದ ಕಮಿಟಿ ಪುದರ್ ಬಂತೆ ಅವರ ಲೆಕ್ಕದೊಂದು ಹೊಲಿಕೆಯಲ್ಲ ಗೌರವ ಅಧ್ಯಕ್ಷರು ಸೀತಾರಾಮ್ ಬಂಗೇರ ಕೊಪ್ಪಲ ಕೊಲ್ಯ ಅಧ್ಯಕ್ಷರು ಗಣೇಶ್ ಕೊಲ್ಯ ಆರು ರಚನ ರೈತರು ಕಾರಣ ಅಂತ ಬರ್ಪಿಡಿ ಬಂತೆ ನಾವು ಮೀಟಿಂಗ್ ಅಂಚನೆ ಉಪಾಧ್ಯಕ್ಷರು ಎಂ ಚಂದ್ರಶೇಖರ್ ಕುಚಮಗತ್ತೆ ಮಹೇಶ್ ಕೊಲ್ಯ ಅಶೋಕ್ ಸಂಕೋಲಿಗೆ ಅನಿಲ್ ಕುಮಾರ್ ಕಾಸಿಂಬೆಟ್ಟು ನವೀನ್ ಡಿಕೆ ಕುಚಮಗತ್ತೆ ಪುಷ್ಪರಾಜ್ ಕುಚಮಗತ್ತೆ ವೇದಿತ್ ಕುಚಮಗತ್ತೆ ಬಾಬು ಸಿ ಕೊಲ್ಯ ಅಂಚನೆ ಗೌರವ ಸಲಹೆಗಾರರಿದ್ದರು ಚಂದ್ರಶೇಖರ್ ಉಚ್ಚಿಲ್ ರಮೇಶ್ ಕೊಲ್ಯ ಹರೀಶ್ ಆರ್ಪಿ ಬೈಲ್ ಕೊಲ್ಯ ಬಟ್ ಐತೆ ಈ ಸಾರಿ ಹರೀಶ್ ಆರ್ಪಿ ಬೈಲ್ ಅದು ಟ್ರಸ್ಟಿ ಅದೇ ಟ್ರಸ್ಟಿಗೆ ಅನ್ಕೋತೀರಿ ಅಂಚನೆ ಅಶೋಕ್ ಸಂಕೋಲಿಗೆ ಅಂಚನೆ ನಮ್ಮ ಉತ್ಸವ ಸಮಿತಿಯಲ್ಲಿ ಟ್ರಸ್ಟಿಗೆ ಹೋಗ್ತೇವೆ ಟ್ರಸ್ಟಿ ಆಗೋದಿದೆ ಭಗವಾನ್ ದಾಸ್ ಶೆಟ್ಟಿ ಕೊಲ್ಯ ದೇವಿ ಕುಮಾರ್ ಕೊಲ್ಯ ಗೋಪಾಲಕೃಷ್ಣ ಗೋಪಾಲ ಶೆಟ್ಟಿ ಇದ್ದೇವೆ ವಿಶ್ವನಾಥ್ ಮಾಸ್ಟರ್ KM ನಾಗೇಶ್ ಕುಂಪಲ ಜಯ ಕೊಲ್ಯ ಕೃಷ್ಣ BM ಕೊಲ್ಯ ಗಿರೀಶ್ ಕುಮಾರ್ ಕೊಲ್ಯ ಅಶೋಕ್ ಕನಾಜೆ ಚಂದ್ರಶೇಖರ್ ಮಾಡೂರು ಪದ್ಮನಾಭ ಕೊಲ್ಯ ದಿವಾಕರ್ ಬಗಂಬಿಲ ರಾಘವ DS ಶ್ಯಾಮ್ ಸುಂದರ್ ಜಪ್ಪು ಚಂದ್ರಾಶ್ರೀ ಕನೀತೋಟ ಮನೋಹರ್ ಗಟ್ಟಿ ಕುಂಪಲ ಸದಾಶಿವ ಬಪ್ಪ ಹಿತ್ಲು ಪದ್ಮನಾಭ ಶೆಟ್ಟಿ ಹೊರ್ಕಾಡಿ ದಿನಕರ ಕುಟುಂಬಗತ್ತೆ ತುಕಾರಾಮ ಸರಸ್ವತಿ ಲಲಿತಾ ಸುಂದರ ತೊಕ್ಕೊಟ್ಟು ಅಂಚನೆ ಪ್ರಧಾನ ಕಾರ್ಯದರ್ಶಿ ಆದಿತ್ಯರು ವಿನೀತ್ ಕುಮಾರ್ ಕುಜಮಗತ್ತೆ ಜೊತೆ ಕಾರ್ಯದರ್ಶಿ ಋತ್ವಿಕಾಚಾರ್ಯ ಕೊಲ್ಯ ಹರೀಶ್ ಆಚಾರ್ಯ ಕೊಲ್ಯ ಗುರುಪ್ರಸಾದ್ KP ಆಂತರಿಕ ಲೆಕ್ಕ ಪರಿಶೋಧಕರು ಮಯೂರ್ ಚಂದ್ ಕೊಲ್ಯ ಮುಖ್ಯ ಕಾರ್ಯನಿರ್ವಾಹಕರು ಮನೋಜ್ ಕಟ್ಟೆಮನೆ ಕುಂಪಲ ಸಹ ಕಾರ್ಯನಿರ್ವಾಹಕರು ಚಂದ್ರಾಸ್ ಕುಜಮಗದ್ದೆ ನವೀನ್ ಕುಜಮಗದ್ದೆ ದತ್ತೇಶ್ ಕೊಲ್ಯ ರಂಜಿತ್ ಕಾಸಿಮಿಟ್ಟು ನಿಶಾಂತ್ AJ ಕಂಪೌಂಡ್ ಸಂದೀಪ್ ಬಪ್ಪ ಇಟ್ಲು ಮೋಹನ್ ರಾಜ್ ಕೊಲ್ಯ ಪ್ರಕಾಶ್ ಸುವರ್ಣ ಕೊಲ್ಯ ಶ್ರವಣ್ ಕುಜಮಗತ್ತೆ ನಾಗೇಶ್ KN ಕುಂಪಲ ಪ್ರವೀಣ್ ತಲಪಾಡಿ ನಾಗೇಶ್ ನಿವೃತ್ತ ಸೇನಾನಿ ವಿಶ್ವನಾಥ್ ಕೋಟೆಕಾರ್ ಸಾಂಸ್ಕೃತಿಕ ಸಂಚಾಲಕರು ಮುಖ್ಯ ಸಂಚಾಲಕ ಜಗಜೀವನ್ ಕೊಲ್ಯ ಅಂಜನೇಯ ಸಹ ಸಂಚಾಲಕರು ರಾಜೇಶ್ ಶೆಟ್ಟಿ ಕುಜಮಗತ್ತೆ ಚರಣ್ ರಾಜ್ ಕೊಟ್ಟು ಲೋಕೇಶ್ ಡಿ ಕೊಲ್ಯ ಮನೋಜ್ ಕುಮಾರ್ ಕುಜಮಗತ್ತೆ ಚಂದ್ರಮೋಹನ್ KP ಹೇಮಂತ್ ಕೊಲ್ಯ ಶಶಿಧರ ಸೋಮೇಶ್ವರ ಪ್ರಶಾಂತ್ ಕುಜಮಗತ್ತೆ ಯತೀಶ್ ರಿಂಕುಯಿತ್ಲು ದಿದಿಕ್ J ಕೊಲ್ಯ ಸತೀಶ್ ದ್ವಾರಕನಗರ ಭಜನಾ ಸಂಚಾಲಕರು ಮೋಹನ್ ರಿಂಕುಯಿತ್ಲು ಕೊಲ್ಯ ಸಹ ಸಂಚಾಲಕರು ನಾಗೇಶ್ ಶೆಟ್ಟಿ ಕೊಂಡಾಣ ಜಾನ್ ಕೊಲ್ಯ ಮನ್ವಿತ್ ಕೊಲ್ಯ ಸುಹಾಸ್ ಕೊಲ್ಯ ಸದಾಶಿವ ತಲಪಾಡಿ ಪೂಜಾ ಸಂಚಾಲಕರು ಮುಖ್ಯ ಸಂಚಾಲಕರು ಉಮೇಶ್ ಮೂಕಾಂಬಿಕೆ ಎಲೆಕ್ಟ್ರಿಕಲ್ ಕನೀಟ್ ತೋಟಗುಡ್ಡೆ ಸಹ ಸಂಚಾಲಕರು ಹರಿಶ್ಚಂದ್ರ ಕೊಲ್ಯ ನಿಖಿಲ್ AJ ಕಂಪೌಂಡ್ ನವೀನ್ ಗಟ್ಟಿ ಕೊಲ್ಯ ನಾರಾಯಣ ಭಂಡಾರಿ ಕೊಲ್ಯ ದೇವದಾಸ್ ಕುಜಮಗದ್ದೆ ರವಿನಾಥ್ ಕುಂಪಲ ರಾಮದಾಸ್ ಕುಜಮಗದ್ದೆ ಕಾರ್ತಿಕ್ ಭಂಡಾರಿ ರಾಕೇಶ್ ಶೆಟ್ಟಿ ಕುಂಪಲ ಸೂರಜ್ ಮಹಾಲೆ ಕಿರಣ್ ರಾಜ್ ಮೋಹನ್ ನಾಯ್ಕ್ ಆಶಯ ಕಾಲೋನಿ ಗಣೇಶ್ AJ ಕಂಪೌಂಡ್ ಕಾರ್ಯಕಾರಿ ಸಮಿತಿ ನರೇಶ್ ಕಾಸಿಂಬೆಟ್ಟು ಸಂದೀಪ್ ಮಹಾಲೆ ಅನುಷ್ ಕೊಲ್ಯ ಕಿರಣ್ ಕನೀರ್ ತೋಟ ಯತಿರಾಜ್ ಕನೀರ್ ತೋಟ ಸಾಷ್ಟ ಕೊಲ್ಯ ನಿತೇಶ್ ಕೊಲ್ಯ ನಿಖಿಲ್ ರಾಜ್ ಕೊಲ್ಯ ಆಕಾಶ್ ಕೊಲ್ಯ ಪವನ್ ಕಾಸಿಂಬೆಟ್ಟು ಪವನ್ ಕುಜಮಗತ್ತೆ ಉದಯ ಗಟ್ಟಿ ರಾಕೇಶ್ ಶೆಟ್ಟಿ ಕುಜಮಗತ್ತೆ ಸುಬ್ರಾಯ ಗಟ್ಟಿ ಕುಜಮಗತ್ತೆ ಅರುಣ್ ಕುಮಾರ್ ಸಂಕೋಲಿಗೆ ಜಯಶೆಟ್ಟಿ ಅಪ್ಪಣ್ಣ BS ಕುಜಮಗತ್ತೆ ಹರೀಶ್ ನಾಯಕ್ ಕೊಲ್ಯ ಗಣೇಶ್ ಗಟ್ಟಿ ಕೊಲ್ಯ ರೋಷನ್ ಕಾಸಿಂಬೆಟ್ಟು ಸುನಿಲ್ ಮಹಾಲೆ ಸದಸ್ಯರು ವಸಂತ ವಿನಯ್ T ಪೈ ಕೋಟೆಕಾರು ಗಣೇಶ್ ಪ್ರಸಾದ್ ಮಂಗಳೂರು ಸಚಿನ್ S ಕಾಲಿಯಾನ್ ಕಾರ್ತಿಕ್ ಪ್ರಭು ರಾಜೇಶ್ ಕುಜಮಗತ್ತೆ ಪದ್ಮನಾಭ ಕುಜಮಗತ್ತೆ ಪ್ರಕಾಶ್ ಕುಜಮಗತ್ತೆ ಮಹೇಶ್ ಕನೀಟೋಟ ಅಶೋಕ್ ಶೆಟ್ಟಿ ಕೊಲ್ಯ ವಸಂತ್ ಕುಮಾರ್ ನಿತಿನ್ ರಾಜ್ ಬಪ್ಪ ಹಿತ್ಲು ಶರತ್ ಬಪ್ಪ ಹಿತ್ಲು ಬಾಲಕೃಷ್ಣ ದೇವಾಡಿಗ ದೀಕ್ಷಿತ್ ಮನೋಜ್ ಸುನೀತ್ ವೇಣುಗೋಪಾಲ ದ್ವಾರಕನಗರ ಮೋಹನ್ ದಿನೇಶ್ ಆಚಾರ್ಯ ಪುನೀತ್ ಕೊಲ್ಯ ಪ್ರಸನ್ನ ಕೊಲ್ಯ ಉದಯ ಶೈಲೇಶ್ ಕುಂಪಲ ರಕ್ಷಿತ್ ಭಂಡಾರಿ ರವಿಕುಮಾರ್ ಪ್ರಜ್ವಲ್ S ನಾಯಕ್ ಕೊಲ್ಯ ರಾಜೇಶ್ ಕೊಪ್ಪಲ ಕೊಲ್ಯ ಸುದರ್ಶನ್ ದಿಶಾಂತ್ ಕೊಲ್ಯ ಲಿಖಿತ್ ಕುಜಮಗದ್ದೆ ಧರ್ಮೇಶ್ ರಾವ್ ಕೊಲ್ಯ ಪ್ರಶಾಂತ್ ರಾವ್ ಕೊಲ್ಯ ವಿದ್ಯುತ್ ಕೊಲ್ಯ ಮಿಥುನ್ ಕುಜಮಗದ್ದೆ ಮಹೇಶ್ ದೇವಾಡಿಗ ಪ್ರದೀಪ್ ದ್ವಾರಕನಗರ ಶರಣ್ ಕುಮಾರ್ ಸುನೀತ್ ತಲಪಾಡಿ ಕುಶಲ್ ಕಾಸಿಂಬೆಟ್ಟು ಮನೋಜ್ ದ್ವಾರಕನಗರ ನಿತಿನ್ ಕೊಲ್ಯ ರಮನಾಥ್ ಬಂಗೇರ ಕೊಲ್ಯ ಪ್ರಕಾಶ್ ಕೊಲ್ಯ ಕೊಪ್ಪಲ ಭಾಸ್ಕರ್ ಕುಜಮಗತ್ತೆ ಸದೀಪ್ ಕುಜಮಗತ್ತೆ ಸುರೇಶ್ ಕುಜಮಗತ್ತೆ ವಿಶ್ವನಾಥ್ ಮಾಡೂರು ತೇಜಸ್ ಕುಂಪಲ ರಾಜೇಶ್ ಕುಜಮಗತ್ತೆ ರವಿಚಂದ್ರ ಗಟ್ಟಿ ಕೊಲ್ಯ ಬಾಲಕೃಷ್ಣ ಸಾರಸತಕಣಿ ಮನೋಜ್ ಗಟ್ಟಿ ಶೈಲೇಶ್ ಕನೀಟೋಟ ಪ್ರಬೋಧ್ ಕಾಸಿಂಬೆಟ್ಟು ರವಿಚಂದ್ರ ಬೆಸ್ಟ್ ಕುಂಪಲ ದಿವಾಕರ ಭಂಡಾರಿ ಕೊಲ್ಯ ಕಿಶೋರ್ ಕುಮಾರ್ ಅಂಬಿಕರೋಡು ಅಶ್ವಿನ್ ಕನೀಟೋಟ ಪವಿತ್ರಾಜ್ ಕನೀಟೋಟ ಭವಿಷ್ ಕನೀಟೋಟ ಶನೇಶ್ ಕನೀಟೋಟ ಪ್ರದೀಪ್
ಸನತ್ ಕೊಲ್ಯ, ಶಶಾಂಕ್, ಮೋನೀಶ್, ಸುಜಿತ್, ಯತಿನ್ ಕೊಲ್ಯ, ಜ್ಯೇಷ್ಠ, ಸುಜನ್, ಯಶಸ್, ನಿಶ್ಚಿತ್ ಕೊಲ್ಯ, ರಾಹುಲ್ ಮಹಾಲೆ, ಆಕಾಶ್ ಮಹಾಲೆ, ಅಶೋಕ್ ನಾಯಕ್ ಕೊಲ್ಯ. ಇದು ನಮ್ಮ 24-25 ಸಾವಿರದ ಸದಸ್ಯರು ಕಮಿಟಿ. ಅವೇ ಕಮಿಟಿ 25-26 ಸಾವಿರ ಕಂಟಿನ್ಯೂ ಆಗೋದು. ಐಟೊಂದು ಇಲ್ಲಿಯ ಬದಲಾವಣೆ ಮಲ್ಪೂರು ಬಂದು ಬಿಟ್ಟು ಬಂದಿದೆ. ಅವನಿ ಪೂಜಾ ಸಂಚಾಲಕರು ಹರಿಶ್ಚಂದ್ರ ಕೊಲ್ಯ ಸಹ ಸಂಚಾಲಕರುಂಡು. ಐನು ನಮ್ಮ ಉಪಾಧ್ಯಕ್ಷರಿಗೆ ಸೇರ್ಪಡೆ ಮಾಡ್ತದೆ. ಉಪಾಧ್ಯಕ್ಷರು ಹರಿಶ್ಚಂದ್ರ ಸಹ ಸಂಚಾಲಕ ಉಪಾಧ್ಯಕ್ಷರಿಗೆ ಹರಿಶ್ಚಂದ್ರ ಕೊಲ್ಯ ಪೂಜಾ ಸಹ ಸಂಚಾಲಕ ಇರ್ತದೆ. ಐನು ಜೊತೆ ಉಪಾಧ್ಯಕ್ಷರಿಗೆ ಸೇರ್ಪಡೆ ಮಾಡ್ತದೆ. ನಮ್ಮ ಸಮಿತಿ ಕೇಂದ್ರ ರವಿಶಂಕರ್ ಸೋಮೇಶ್ವರ ಮೇರೆಗೆ ಧನ್ಯವಾದ. ಬೊಕ್ಕ ಏರ್ಲ ನೀರು ಪ್ರಸಕ್ತಿ ಎಲ್ಲ ಇತ್ತು. ಪಿರಂಜ್ ವಿಷಯ ಉಂಟು ಮಾತಾಡಿದ ಗಮನ ಉಪ್ಪಾಡು. ನಮ್ಮ ಮುರಳಿತ ಟ್ರಸ್ಟ್ ಆನಾಗ ಐಟ್ ಟ್ರಸ್ಟ್ ಪ್ರಕಾಶ್ ಎಚ್ ಕೊಲ್ಯಲ ಬೊಕ್ಕ ರಾಮಚಂದ್ರ ಕುಂಪಲ ಟ್ರಸ್ಟ್ ಗಿಡಬೇಕಿದೆ. ಇತ್ತೆ ಅಕ್ಕಲಿಗಿತ್ತ ಹೂಲ ಐಟ್ ಪೋಸ್ಟಿಂಗ್ ಇದ್ದಿತ್ತು. ತೈಕಿತ್ತ ಅಕ್ಕಲಿ ರಕ್ಷಣೆ ಆಗಿತ್ತೆ ದಾದ ಪಂಡದ ನಿಖಿಲ್ ಸಬ್ಮಿಟ್ ಮಾಡೋದು ರೋಡ್ ಬಂದು ಒಂದು ರಾಮಚಂದ್ರ ಗುಂಪ ನಮ್ಮ ಗೌರವ ಸಲಹೆ ರಜ್ಜನಲ್ಲ ಮಾತೇನು ಒಪ್ಪಿಗೆ ಮಾತು. ರಾಮಚಂದ್ರ ಗುಂಪದ ಪ್ರಕಾಶ್ ಹೆಚ್ಚಿನ ಗೌರವ ಸಲಹೆಗಾರರು ಪಾಡು ಬಂದು ಪಳಂಬಲಿ ಸಭೆಗೆ ನಿಖಿಲ್ ಇಂಚ ಒಪ್ಪಿಗೆ ಮಾರ್ಗದರ್ಶಕರು ಪ್ರಕಾಶ್ ಹೆಚ್ಚು ರಾಮಚಂದ್ರ ಗುಂಪಲ ಪ್ರಕಾಶ್ ಹೆಚ್ಚು ಪುತ್ತೂರಿಗೆ ಧನ್ಯವಾದ ಸಮರ್ಪಣೆ ಬಂದ ದಯಪಂಡ ಒಂದು ವಿಷಯ ಏರಿಯಲ್ಲ ಗೊತ್ತಿಚ್ಚಾಂದು ಕುಲ್ಯಕಾಲ ಬತ್ತಿದ್ದು ಅಲ್ಪ ಎದುರು ಬತ್ತಿದ್ದು ಅಜ್ಜನಗಟ್ಟೆ ದಾರಂದ ಬಾಗಿಲು ಕಂಡಿ ಪೂರ ಕ್ಲೀನ್ ಮಾಡೋದು ಒಂದು ಅಂಚ ಎಂಕಿಲೆಗೆ ಬಗ್ಗೆ ಗೊತ್ತಾಗ ಪರ್ಮನೆಂಟ್ ಬಂದು ಬಂದೋದು ಅದೇ ಒಂದು ಸಮಿತಿ ಹೋದ ಇದೆಲ್ಲ ಹೃತ್ಪೂರ್ವಕ ಧನ್ಯವಾದ. ಅಂಚನೆ ನಮ್ಮ ಸಾಧನ ಮಹೋತ್ಸವಗಳ ಕಲೆಕ್ಷನ್ಗೆ ನಮ್ಮ ಐನ್ ಟೀಮ್ ಅದು ಹೋದಿಲ್ಲ ಪ್ರತಿ ಮೂಜುವಾರ ಅಂಚ ಆ ಐನ್ ಟೀಮ್ದ ಏರು ಮುಖ್ಯಸ್ಥರು ಅಕ್ಕಲು ಅಕ್ಕಲ ಟೀಮ್ನು ರೆಡಿ ಮಾಡ್ತಿದ್ದು ಎಲ್ಲ ಈಗ ಕಲೆಕ್ಷನ್ ಅದಕ್ಕೆ ನಿಖುಲೆ ಜವಾಬ್ದಾರಿ ವಹಿಸೋದು ಟೀಮ್ ಟೀಮ್ ಏರಿಯಾ ಅక్కడ ಫೋನ್ ಮಂತ ಸತ್ವ ಮೇಲೆ ಅವು ನಿಖುಲು ವಹಿಸೋದು. ಈ ಸತಿ ಬೇಗ ಡೇಟ್ ಫಿಕ್ಸ್ ಆದ ಜನ ಪಟ್ಟಣ ಕೇಂದ್ರ ಬಟ್ಟಡ ಕೇಂದ್ರ ಯಾಪ ಪ್ರತಿಷ್ಠೆ ಯಾಪ ವಿಸರ್ಜನೆ ಬಂದು ದಿನ ತೆರೆಯಲ್ರು ಬೊಕ್ಕ ಅಂಚನೆ ಎಲ್ಲ 20 ತಾರೀಕು ದಾನಿ ಇದೇ 20 ತಾರೀಕು ದಾನಿ ಉಚಿತ ಆರೋಗ್ಯ ಶಿಬಿರ ಉಂಟು. ಐಟು ಉಚಿತ ಕನ್ನಡಕ ವಿತರಣೆ ಅಂಚನೆ ರಕ್ತದಾನ ಶಿಬಿರ ನಡಪೆರೆ ಉಂಟು. ಐಟು ನಮ್ಮ ಪರಿಸರದ ಪೂರೈಗಳ ಒಂದು ವಿಷಯ ತಿರುಪಾದು ಎಲ್ಲ ಆ ಆರೋಗ್ಯ ಶಿಬಿರಕ್ಕೆ ಹೆಚ್ಚಿನ ಸಂಖ್ಯೆ ಬರ್ಪುಲಕ ಒಡಿಯೂರು ಸಮುದ್ರತ ಮುಖಾಂತರ ನಮ್ಮ ಶಾರದಾ ಸೇವಾ ಟ್ರಸ್ಟ್ ಆಶ್ರಯ ನಡಪೆರೆ ಉಂಟು. ಪಕ್ಕ ಬ್ಲಡ್ ಕೊರ್ಪುಲಕ್ಕೂ ಇತ್ತನಾಡ ಎಲ್ಲ 5,000 ಬ್ಲಡ್ ಡೊನೇಟ್ ಮಾಡ್ಕೊಳ್ಳಿ. ಇದೆಲ್ಲ ಸಭೆಗೆಲ್ಲ ಸಲಹೆ ಸೂಚನೆ ಕೇಂದ್ರ ಇತ್ತನಾಟ ಅಂಚೆನೆ ನಮ್ಮ ಬರ್ತಿ ತಿಂಗಳು 8 ತಾರೀಕು ದಾನಿ ವರಮಹಾಲಕ್ಷ್ಮಿ ಪೂಜೆ. ನಮ್ಮ ಶಾರದಾ ಸೇವಾ ಟ್ರಸ್ಟ್ ಮತ್ತು ಸಮಿತಿಗೆ ಸಂಬಂಧಪಟ್ಟ ಹಾಗೆ ವೇದಿಕೆಯಲ್ಲಿರುವಂಥ ಸಭಾಧ್ಯಕ್ಷರೇ ಮತ್ತು ಎಲ್ಲ ಪದಾಧಿಕಾರಿಗಳೇ, ನೆರೆದಂಥ ಎಲ್ಲ ನಮ್ಮ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿಯ ಮತ್ತು ಟ್ರಸ್ಟಿನ ಸದಸ್ಯರು, ಎಲ್ಲ ವಿವರಗಳು ಇಲ್ಲಿ ಮಂಡನೆ ಆಗಿದೆ. ಇನ್ನೊಂದು ಪ್ರಕಟಣೆ, ಶ್ರೀ ಶಾರದಾ ಮಹಿಳಾ ಮಂಡಳಿ ಕೊಲ್ಯ ಸೋಮೇಶ್ವರ ಇವರ ವರ್ಷಂಪ್ರತಿ ನಡೆಸುವಂಥ ಒಂದು ಶ್ರೀ ವರ ಮಹಾಲಕ್ಷ್ಮಿ ಪೂಜೆ ಅಂತ ಒಂದಿದೆ. ಅದು 8/8 ಅಂದರೆ ನಾವು 8ನೇ ತಾರೀಕು ಆಗಸ್ಟ್ ತಿಂಗಳ ಶುಕ್ರವಾರದಂದು ಸಂಜೆ 5 ಗಂಟೆಯಿಂದ 5:30ರಿಂದ ನಡೀತದೆ. ಲಲಿತಾ ಸಹಸ್ರನಾಮ, ಭಜನೆ, ಮಹಾಪೂಜೆ, ಬಾಗಿನ, ಹಾಗೆ ಅನ್ನ ಸಂತರ್ಪಣೆ. ಇದಕ್ಕೆಲ್ಲರೂ ಬಂದು ಭಾಗವಹಿಸಬೇಕಂತ ಈಗಾಗಲೇ ನೋಟಿಸ್ ಎಲ್ಲ ಕೊಟ್ಟರು ಅವರು. ಅದಕ್ಕೆ ತುಂಬ ಹೃದಯದ ಪ್ರೋತ್ಸಾಹವನ್ನು ಮಾಡಬೇಕಂತೇಳಿ ಅವರು ಕೇಳಿಕೊಂಡಿದ್ದಾರೆ. ಮತ್ತು ಈಗಾಗಲೇ ಉತ್ಸವ 2 ದಿವಸವ 3 ದಿವಸವ ಎಂಬುದನ್ನು ಮುಖ್ಯ ಕಾರ್ಯಕಾರಿ ಸಮಿತಿಯಲ್ಲಿ ಅದು ಪುರೋಹಿತರ ಹತ್ರ ಕೇಳಿ ಆಮೇಲೆ ನಾವು ಅದನ್ನು ಪ್ರಕಟಣೆಗೊಳಿಸ್ತೇವೆ. ಈಗಾಗಲೇ ರವಿಶಂಕರ್ ಅವರು ಹೇಳಿದರು 11 ಗಂಟೆಗೆ ಸೀಮಿತಗೊಳಿಸುವಂಥ ಒಂದು ಸಮಯವನ್ನು ನಿಗದಿಪಡಿಸಿ. ಸೇವಾ ಟ್ರಸ್ಟ್ ಇದು ಬೇರೆ ಬೇರೆ ಇತ್ತು. ಕಟ್ಟಡ ಸಮಿತಿಗೆ ಪ್ರತ್ಯೇಕ ಬಂದ ಹಣಗಳು ಚೆಕ್ ಮೂಲಕ ಕ್ಯಾಶ್ ಒಂದು, ಆಮೇಲೆ ನಮ್ಮ ಟ್ರಸ್ಟಿನ ರಶೀದಿಗೆ ಬಂದದ್ದು ಇನ್ನೊಂದು. ಹಾಗಾಗಿ ಟ್ರಸ್ಟಿನ ರಶೀದಿಯಲ್ಲಿ ಬಂದದ್ದನ್ನು ಕಟ್ಟಡ ಸಮಿತಿಗೆ ವರ್ಗಾಯಿಸುವಂಥ ರೀತಿಯ ಕೆಲವು ಲೆಕ್ಕಾಚಾರಗಳನ್ನು ಅವರಿಗೆ ಅದು ಕೊಡಲೇಬೇಕಾಯಿತು. ಆ ಕಾರಣಕ್ಕೆ ಸ್ವಲ್ಪ ಅದು ಉದ್ದ ಆಗಿರ್ಬೋದು. ಆದರೂ ಕೂಡ ಒಟ್ಟು ನಮ್ಮ ಲೆಕ್ಕಪತ್ರ ಮಂಡನೆಯ ಒಂದು
ಲೆಕ್ಕಪತ್ರ ಮಾಡುವವರು ಮಾಡಿಕೊಡ್ತಾರೆ ನಮಗೆ. ಅದನ್ನೇ ಓದಿದರೆ ಸಾಕಾಗ್ತದೆ. ಆವಾಗ ಒಟ್ಟು ಸಮಯಗಳು ನಮಗೆ ಉಳಿತದೆ ಎಂಬುದನ್ನು ಕೂಡ ನಾನು ಗಮನಕ್ಕೆ ತರ್ತಾ ಇದ್ದೇನೆ. ಪ್ರಕಾಶನ ಅಷ್ಟು ಡೀಟೇಲ್ಸ್ ಆಗಿ ಇಟ್ಟದ್ದನ್ನು ಎಲ್ಲವನ್ನು ಓದಿರ್ತದೆ. ಆ ಡೀಟೇಲ್ಸ್ ಕೇಳಿದವರಿಗೆ ಮಾತ್ರ ನಾವು ಕೊಡಬೇಕು. ಇಲ್ಲಿ ನಾವು ಮಂಡನೆ ಮಾಡಿದರೆ ಪಾಪ ಓದು ಹೇಳುವವರಿಗೂ ಕಷ್ಟ, ಇಲ್ಲಿ ಸಭೆಯವರಿಗೂ ಕೂಡ ಅದು ಸುದೀರ್ಘ ಆಗ್ಬೋದು ಅಂತ ನನ್ನ ಒಂದು ಸಲಹೆ. ಹಾಗೆ ಮುಂದಿನ ದಿನಗಳಲ್ಲಿ ಅದು ಸರಿ ಆಗ್ಬೋದು ಅಂತ ಭಾವಿಸ್ತಾ ಇದ್ದೇನೆ. ಮತ್ತೇನಿಲ್ಲ. ಮತ್ತೆ ಸಾಂಸ್ಕೃತಿಕವಾಗಿ ಸಾಹಿತ್ಯಿಕವಾಗಿ ಸ್ವಲ್ಪ ಕೆಲಸಗಳು ಇನ್ನೂ ಕಡಿಮೆ ಆಗ್ತದೆ. ನಮಗೆ ಶಾರದಾ ಸೇವಾ ಟ್ರಸ್ಟಿಗೆ ಇಲ್ಲಿ ಈಗ ಸಭಾಂಗಣ ಮತ್ತು ಅಲ್ಲಿ ಎಲ್ಲ ಬೇರೆ ಬೇರೆ ಸಂಘಗಳೆಲ್ಲ ಒಂದು ಕೆಲವು ಕಾರ್ಯಕ್ರಮ ಮಾಡ್ತಾರೆ. ಈಗ ಯೋಗ ನಡೀತಾ ಇದೆ, ಅವರೆಲ್ಲ ಮಾಡೋದ್ರಿಂದ ನಾಳ್ದು ಈಗ ಶಿಬಿರ ನಡೀತಾರೆ. ಮತ್ತು ಹುಚ್ಚು ನಾಯಕರಿಗೆ ವರ್ಷಂಪ್ರತಿ ಅವರು ನಮ್ಮ ರೋಟರಿ ಅವರು ಮಾಡ್ತಾರೆ. ಅವರೆಲ್ಲ ಮಾಡೋದ್ರಿಂದ ನಮ್ಮ ಟ್ರಸ್ಟ್ ಅದಕ್ಕೆ ಸೇರಿಕೊಳ್ಳೋದ್ರಿಂದ ನಮಗೊಂದು ಕಾರ್ಯಕ್ರಮ ಆಗ್ತದೆ. ಅದು ಆದರೂ ನಮ್ಮ ಸ್ವತಂತ್ರವಾದಂಥ ಕಾರ್ಯಕ್ರಮದ ಚಟುವಟಿಕೆ ಚಿಂತನೆ ಅದು ಸ್ವಲ್ಪ ಕಡಿಮೆ ಇದೆ. ಅದು ಆದರ್ಶ ಮಿತ್ರ ಮಂಡಳಿಯ ಯುವಕರು ಸ್ವಲ್ಪ ಯೋಚನೆ ಮಾಡಬೇಕು. ಅವ್ರದ್ದು ಕೂಡ ಒಟ್ಟು ಚಟುವಟಿಕೆ ಇನ್ನಷ್ಟು ಜಾಸ್ತಿ ಆಗಬೇಕು. ಮಹಿಳಾ ಮಂಡಳಿಯವರು ಕೂಡ ವರಮಹಾಲಕ್ಷ್ಮಿ ಕಾರ್ಯಕ್ರಮ ಒಂದೇ ಅಲ್ಲದೆ ಇನ್ನೂ ಕೂಡ 2-3 ಚಟುವಟಿಕೆಗಳನ್ನು ವರ್ಷದಲ್ಲಿ ಮಾಡಬಹುದು. ಚಿಕ್ಕ ಚಿಕ್ಕ ಕಾರ್ಯಕ್ರಮಗಳನ್ನು ಸಾಧಾರಣ 15,000ದಿಂದ 20,000 ಒಳಗೆ ಬಹಳ ಗಡ್ದಾಗಿ ಮಾಡಲಿಕ್ಕೆ ಸಾಧ್ಯತೆ ಉಂಟು. ಅಂತ ಅನೇಕ ಚಟುವಟಿಕೆಗಳನ್ನು ಸಂಯೋಜನೆ ಮಾಡಬೇಕು ಆದರ್ಶ ಮಿತ್ರ ಮಂಡಳಿ, ಮಹಿಳಾ ಮಂಡಳಿ ಜೊತೆಗೆ ಟ್ರಸ್ಟ್ನವರು ಸೇರಿಕೊಂಡು ಅಂತೇಳಿ ಹೇಳಿಕೊಂಡು ಒಟ್ಟು ಮಹಾಸಭೆಯನ್ನು ಬಹಳ ಯಶಸ್ವಿಗೊಳಿಸಿದ್ದಾರೆ. ಅಂತ ಪದಾಧಿಕಾರಿಗಳಿಗೆ, ನಿಕಟಪೂರ್ವ ಅಧ್ಯಕ್ಷರಿಗೆ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸಿ, ಬಹಳ ಶಾಂತಚಿತ್ತ ಕೇಳಿದಂತೆ ನಿಮಗೂ ಕೂಡ ವಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ನಮ್ಮ ಸಾರ್ವಜನಿಕ ಶಾರದಾ ಮಹೋತ್ಸವ ಸಮಿತಿ ಕುರಿತ ಸೋಮೇಶ್ವರ ಐತ ಒತ್ತಿಗೆ ಚಾಪಣಿ ಶ್ರೀ ಶಾರದಾ ಸೇವಾ ಟ್ರಸ್ಟ್ ಐತ ಅಡಿಕೆ ಶ್ರೀ ಶಾರದಾ ಸೇವಾ ಕಟ್ಟಡ ಸಮಿತಿ ಅದು ನಮ್ಮ ಸುಮಾರು ನಮ್ಮ ಜಾಗೆಗೆ 1 ಕೋಟಿ ಅಂದಾಜು ಈ ಜಾಗ ಜೊತೆ ರಿಜಿಸ್ಟ್ರುವಂತ ಐದು ಲಕ್ಷ ಸುಮಾರು 1,30,00,000 ಇತ್ತ ಬೇರೆ ಲೆಕ್ಕ ಆತನು ನಾನು ಲೆಕ್ಕ ಇವನಿ ಸಭಾಂಗಣ ದಾಯಮಂತ ಮಾರ್ಗದ ಬರೀತೆ ಮಾತೆಲ್ಲ ಬತ್ತು ನೇಟು ಭೇದ ಭಾವ ಇದ್ದಂತೆ ಪ್ರೀತಿಪೂರ್ವಕವಾದ ಮಾತೆಲ್ಲ ಸೇರಿಸಿ ಇದೆಂಗೆ ಪ್ರಾಯದಾಗ ಒಂದು ಪಾತ್ರದಾರ ಪಂಡನಲ್ಲ ಐನಿಗೆ ನಿಖಲ ಬುತ್ತಿ ಆರೈಕೆ ಬಂದ ಜಗವಾದ ತಂದೆ ಆರು ಬೇಸರ ಪಾತ್ರೆ ಬಂದರೆ ಬೇಜಾರು ಮಾಡ್ತಾರೆ ಬಲ್ಲಿ ನಿಖಲು ಒಂದು ದೈ ಮೂಲ ನಮ್ಮ ಸತ್ತ ನಡ್ನ ಸತ್ತ ಹೋದು ಬೆಳೆ ಕೊಡ್ಕೊಂಡು ಅವು ಅಡ್ಡಡ್ಡ ಹೋದು ನರಟ ಬೋಂಡ ಐಟಾಪಣ ತೌತೆ ಕುಂಬುಡ ಮಾತ ಕಲ್ಲು ಕಲ್ಲಾಗ್ಬೋದು ಅವೆಲ್ಲಕ್ಕೆ ಜೀವನ ನರಮಾನನ ಪ್ರತಿಯೊಂದಕ್ಕೂ ಆಧಾರ ಸ್ತಂಭವಾದ ಹೋದು. ಆ ಪ್ರಕಾರವಾಗಿ ನಮ್ಮ ಶಾರದಾ ಸೇವಾ ಟ್ರಸ್ಟ್ ಬೊಕ್ಕೆಂಗಲ ಪುಷ್ಕರನ್ನೇ ಬಂದರು ವರದಿ ಲೆಕ್ಕಪತ್ರವನ್ನು ಶಾರ್ಟ್ ಮಂತ್ ಓದಲೇನು ಅವಿಟ್ಟೆ ಟ್ರಸ್ಟ್ನಲ್ಲಿ ಆಡಿಟ್ಟಾಗಿ ಇಂಗ್ಲೀಷ್ ಕೊಡ್ತಾರೆ ಎಲ್ಲ ಒಂದು ಗ್ರಾಮಾಂತರ ಜಾಗಜಾನೆ ಇಂಗ್ಲೀಷನ್ನು ಓದಲು ಮುಗಿತಲ್ಲ ಅವರಿಗೆ ಕ್ಲಬ್ದ ಲೆಕ್ಕಾಚಾರ ಓದಲೆಕ್ಕ ಆಗ್ಬಿಡಿ. ಇದು ಕೋಟ್ಯಾಂತರ ರೂಪಾಯಿ ಮತ್ತು ಅವರಿಗೆ ಹೆಲ್ಪ್ ಮಾಡ್ಕೊಂಡಾಗ ವರ್ಷ ಒಂದು ದಿನ ಯಾರು ಹೆಂಗೆ ಬಂಗಾಳ ಹೆಂಗೆ ಆ ಒಂದು ಕಥೆನೇ ಸಂಕ್ಷಿಪ್ತ ಮಾಡೋದು ಇಲ್ಲ ಕೆಲವೆಲ್ಲ ಪುಡಿ ಬಂಡಿರಿ ಇಲ್ಲಿ ಮೇಲಿನ ಬಂಡೆ ಹೊರದಿದ್ದೆ 6 ತಾರೀಕಿಗೆ 16 ತಾರೀಕು ಬಿಟ್ಟು ನಮ್ಮ ಆತ್ಮಿಂದ ಕಾರ್ಯಕ್ರಮ ಮಂತ್ಯಾಗ ಅವನಂಗೆ ಮರತ್ರುಗಳು ಮುರಳಿ ಇನ್ನೇನು ಹೊರದಿ ಚಿಂತನಾತ್ಮಕವಾದ ಕೊಂಡ ಇಂಕೆ ಆತನಲ್ಲಿ ಗೊತ್ತಾಗು ಆ ಪ್ರಕಾರವಾದ ಹೊರದಿ ಅಲ್ಲಿ ಏಕೆ ಕಟ್ಟು ಮಂತ್ರ ಆಗ್ಬಿಟ್ಟು ಆಯ್ನಾತ ಮಲ್ಲಾನೆ ಬಂದ್ಕೊಡು ಆಯ್ನಾತ ಇಲ್ಲೇ ಬಂದದ ಅಂತ ಮಾತನ್ನು ಎಟ್ಲಾಗಿ ಬಿಡ್ತದೆ. ಈಗ ಮಾತು ಸಾಕಾರ ತಿಕ್ಕಡೆ ಈ ಪೂಜೆಗಳ ಯಾರು ಅಷ್ಟಕ್ಕೆ ನೋಡಲೆ ಟ್ರಸ್ಟಿಗೆ ದಯ ಅಂತ ಪೋತೆ ಬಂದ 75 ವರ್ಷ ಆಗ ಜನಗಳು ಪ್ರಾಯ ಆಗ ಇದೇ ಕೊಂಡುಂಡಿರ್ತದೆ ನಿಯಮ ಹೆಂಗೆ 72 ವರ್ಷ ಯಾರು ಹೆಂಗೆ ನೀವು ಕೊಡ್ತಾರೆ ಯಾರು ಬೋರ್ಡಿಂದ ತುಂಡುವ ಅಧಿಕಾರವನ್ನು ಅದು ಹೆಂಗೆ ಬೊಚ್ಚಿ ಜವಣೆಯಲ್ಲಿ ಮತ್ತೆ ಬೇರೆ ಮಾಡ್ಬೋದು ಎನ್ನ ನಂತರ ಬೊಕ್ಕಡಿ ಕಲ್ತ್ಕೊಡು ಯಾನು ಉಪ್ಪುಣಗವರಿಗೆ ತೆರಿಯನ್ನ ಆ ಬೇರೆ ವ್ಯತಿರಿಕ್ತವಾದ ಅವನು ಹೋಗ್ಬಿಡು ಯಾನೇ ಮಂತಂದ್ಬೋದು ಯಾನು ಕಲ್ತ್ಕೊಂಡು ಮಂತೇನ ಅಕ್ಲೇದಾದ ಗೊತ್ತಾಗ್ಬಿಡು ಈಗ ಮಾತೆಲ್ಲ ವಿಷಯ ತೆಗೆಯೋಳು ಅದಕ್ಕೆ ಮಾತಾಡಿದ ನಾನು ವಿಶ್ವಾಸದ ಜೊತೆಯನ್ನು ಪ್ರೀತಿಪೂರ್ವಕವಾದ ಮೇಲೊಂದರ ಉಗರೊಂದರ ಹತ್ತೊಂದ ಬೇರೆ ಮಂತೊಂದುಳ್ಳೆ ದಾಳ ಎನ್ನರ್ದು ನಿಕ್ಲೆ ಬೇಜಾರಾಗಿತ್ತಲ್ಲ ಭಾಳ ಪಾತೆಯನ್ನ ಬಗ ವಿಚಾರ ಪಾತೆಯನ್ನ ಹಂಗೆಲ್ಲ ಮನಸ್ಸಿಗೆ ತಂದ ಬಲ್ಲಿ ಅಪ್ಪನ ವಾರದ ಪೂಜೆಗೆ ಸಹಾಯಕಾರಿ ಮಾತೆಲ್ಲ ಬಲ್ಲೆ ಮಾತ ಒಂದು ಬಗೆನೇರಿ ಪ್ರತಿಯೊಬ್ಬರ ನಿಖಲ ಒಂದೊಂದು ಸೇವನೆ ಕೊಡಲೆ ನಿಖಲ ಬಾಲೆಲ್ಲ ಪುಟ್ಟು ಅಲ್ಪ ಹಿರಿಯಾಗ ಸೈತ ದಿನ ನಿಖಲ ಮದ್ಮೇಲೆ ಒಂದು ತಾರೀಖು ಐದು ಒಂದು ಗೊತ್ತು ಮಂದೊಂದು ಗೊತ್ತೋಡು ಒಂದು ಪೂಜೆ ನಿಖಲು ಕೊಡಿಯಂಡ ಅವೇ ಸಾರ್ಥಕ ಬಂಡದು ಎಲ್ಲರ ಪಾತ್ರ ಮದುವೆ ನೇತರ ಗುರ್ಕಾರ್ಲ ನೆಚ್ಚಿನ ಮೋಹನ್ ಶೆಟ್ಟಿ ಕುಂಪಲ ನೆರವೇರಿದ್ದು ಅಧ್ಯಕ್ಷೀಯ ಭಾಷಣ.
ಶಾರದಾ ಮಾತೆಯನ್ನು ಪ್ರಾರ್ಥನೆ ಮಾಡುವುದು. ಸಾರ್ವಜನಿಕ ಶಾರದಾ ಮಹೋತ್ಸವ ಇದ್ದ ಈ 44 ವರ್ಷದ ಈ ಮಹಾಸಭೆಯ ಈ ಕಾರ್ಯಕ್ರಮದ ವೇದಿಕೆ ರೀತಿಯ ನಮ್ಮ ಸಮಿತಿಯ ಬೇರೆ ಬೇರೆ ಜವಾಬ್ದಾರಿ ರೀತಿಯ ಪದಾಧಿಕಾರಿ ಉಪಸ್ಥಿತಿನ ಮಾತಾ ಸಮಿತಿ ಸದಸ್ಯರು 2 ವಿಚಾರ ಮಾತ್ರ ಪಂಡಿನ ಭಾಷಣ ಉಂಟಾವೆ 2 ಒಂಜಾಡು ಒಂಜಿ ಪ್ರಕಾಶನ ಪಂಡಿನ ನಮ್ಮ ಟ್ರಸ್ಟೆಡ್ ತಿಂಗಳದ 2ನೇ ಮಂಗಳವಾರದಲ್ಲಿ ನಮ್ಮ ಮೀಟಿಂಗ್ ನಮ್ಮ ನಿರ್ಣಯ ಮತ್ತು ಆ ಸಮಯ ಮಾತಾ ಟ್ರಸ್ಟ್ನಾಗಲಿ ಇರ್ತೇವೆ ಆಡಲ್ಲ ಇಲ್ಲ ಕಾರ್ಯದರ್ಶಿ ಅವನು ವಾಟ್ಸಪ್ಪಲ್ಲ ಗ್ರೂಪ್ ಮಾಡುವರು ಕಾರಣ ನಮ್ಮ ಟ್ರಸ್ಟ್ನಾಗ ಮಸ್ತ್ ಜನ ಆಪ್ಷನ್ ಬೇರೆ ಭಾರಿ ಬೇಜಾರು ಸಂಗತಿ ಬಂಡ ಟ್ರಸ್ಟ್ ಕೊಂಚ ನಿಯಮಾವಳಿ ಪಟ್ಟು ಉಂಟು ಆ ನಿಯಮಾವಳಿನ ನಮ್ಮ ಬೈಗಳ ಮುಖಾಂತರ ತೆರಿನ ಆ ಟ್ರಸ್ಟ್ನಾಗ ಮತ್ತೆ ಇದ್ರ ಬಗ್ಗೆ ಗೊತ್ತಾಗ್ಬೋದು ಟ್ರಸ್ಟ್ ಪಂಡ ಮತ್ತು ಈ ವ್ಯವಸ್ಥೆ ರೀತಿ ನಡೆದ ಮಾತಾಡಿ ಕೊಂಚ ರೂಪುರೇಷೆ ಬರ್ಕೊಂಡು ಅಂತ ಖಂಡಿತ ಮಾತ್ರ ಟ್ರಸ್ಟ್ನಾಗಲ್ಲ ನಮ್ಮ ಉತ್ಸವ ಸಮಿತಿ ಪದಾಧಿಕಾರಿಗಳ ತಿಂಗಳ 2ನೇ ಮಂಗಳವಾರದಲ್ಲಿ ಸಭೆಗೆ ಬರ್ತಿದ್ದು ಭಾಗವಹಿಸಿದ್ದು ನನಗೆ ಸಲಹೆ ಕೊಟ್ಟ ಖಂಡಿತ ನಮ್ಮ ಯುದ್ಧದ ಕೆಲಸ ಎಲ್ಲ ಪೂರ್ಣಾವಧಿಯಾರೆ ಸಾಧ್ಯ ಬಂದೆ ನಾನಿಸಿಕೆ ಅಂತೇಳಿ ಮಾತೆಲ್ಲ ಸಾಕಾರ ಕೊಡಲಿ ಬಂದು ನಿಂತಿಲ್ಲ ಮಾತು ಪಾಡ್ತಾನೆ ಅಂತ ಬಕ್ಕೊಂಜಿ ರವಿಶಂಕರ್ ಪಟ್ಟಣ ವಿಷಯ ಬಹುಶಃ ಭಾರಿ ಸಮಯದ ಬಗ್ಗೆ ನಮ್ಮ ಚಿಂತನೆ ಮಾಡೋದಿಲ್ಲ ನಮ್ಮ ಕಾರ್ಯಕ್ರಮ ಒಂದು 8 ಗಂಟೆಗೆ ಸಾರದಲ್ಲಿ ದಿದೈದೀಪ 10 ಪಟ್ಟ ಸಾರದೆ ನಮ್ಮ ಕಾಪವ ಇದೊಕ್ಕ ಸೆಕೆಂಡ್ ಕಲ್ಲಿ 2 ಗಂಟೆ ಬಹುಶಃ ಕರ್ಣಶಕ್ತಿ ಯಾನ ಲಿಂಗಪ್ಪರಿ ಗಣೇಶ ಇರ್ಬೋದು ಒಳ್ಳೆಯ ಕುಲಾಲ ಮಂದಿರ ಬಗ್ಗೆ ಆಗ್ಬೋದು ಕುಳ್ದಿತ್ತ ಅದೆಲ್ಲ ಕೈ ತಳ್ಳಿ ಅಲ್ತ ಪರಿಸರ ಮತ್ತು ಪಾತ್ರ ಭಾರಿ ಬೈದಿರೋಣ ಇಲ್ಲಿ ಜೋಕ್ನೆ ಬರ್ತಿದ್ವಿ ಮಕ್ಕಳು ಇಂಚಿನದು ಇದು ಮೆರವಣಿಗೆನ ಇಂಚಿನ 2 ಗಂಟೆ 2.5 ಗಂಟೆ ಪುತ್ತೂರು ನಮ್ಮ ಸೆಕೆಂಡ್ ಕೊಲ್ಲಿ ಇರ್ತಾರೆ ಸೆಕೆಂಡ್ ಕೊಲ್ಲಿ 2 ಗಂಟೆ ಪಕ್ಕ ಒಂಜಿ ಟ್ಯಾಬ್ಲೆಟ್ ಇದ್ದು ಕಾಲ ಶಾರದನ್ನು ಮುಗಿದು ಮಾತ್ರ ಭಾರಿ ಬೈದಿರ್ತದೆ ಆ ಚಾಯರ ಬಲ್ಲಿ ಬಂದು ಪ್ರಾರ್ಥನೆ ಖಂಡಿತ ಎಂಕ್ಲು ಇದು ಬುದ್ಧಿ ಎಂಕ್ಲು ಅಲ್ವಾ ಬರೀಟಿಗಳು ಜನಗಳ ಏನು ವಿಷಯ ಅವು ನಮ್ಮನೆ ಒಂಜಿ ಆ ಜವಾಬ್ದಾರಿ ಇರ್ತದೆ ನಮ್ಮ ಕಿವಿಗೆ ಬಂದು ಏತ್ಬೇಕು ಜನಕ್ಕೆ ಏತು ಪಾತ್ರ ಚೈನಟ್ಟು ಒಂಜಿ ಬಕ್ಕೈತಲ್ಲ ಅಶೋಕು ಸಂಕಲಿಗೆ ಮತ್ತು ಒಂಜಿ ಸೋಮೇಶ್ವರ ತಿಂಚಿ ಕಲಸೆಗೆ ಹೋಗ್ಬೇಕು ಅರ್ನವ ಸುಮಾರು ಸಮಯದ ಒಂದು ಬೇಡಿಕೆ ನಮ್ಮ ಸೋಮೇಶ್ವರಿಗೆ ಕಲಸೆ ಮಣ್ಣ ಪ್ರತಿಯೊಂದು ಅಂತಾರೆ ಅವರಿಗೆ ಶಾರದಾ ತೀರ್ತಿ ಪೂಜಿ ಈಗೆಲ್ಲ ಏಪ ಸುಮಾರು ಬರ್ಬಂತ ಬಂಜಾರಿ ಮಾತಾ ಇಲ್ಲ ಯಾರು ಹೆಚ್ಚಿನ ಬೇಡಿಕೆ ನಿಪ್ಪಿ ನಮ್ಮ ಟ್ಯಾಬ್ಲೆಟ್ ಮಾಡ್ಕೊಂಡು ಇವಾಗ ಒಂದು ಪ್ರಾರ್ಥನೆ ನಿಕಲ್ಡ ದಯಮಲ್ದ ನಿಖಲ ಟ್ಯಾಬ್ಲೆಟ್ ಮಾಡ್ಕೊಂಡು ಸಂತೋಷಕ್ಕೆ ನಿಖಲ ಫುಲ್ಲು ನಿಖಲ ಸಾಕಾರಲ್ಲ ಆಡ ಹಾಗೆ ಸಮಯದ ಸಂದರ್ಭ ತಕ್ಕ ಬರ್ತದೆ ಒಂದು ನಿಖಲ ಜೋಡಣೆ ಮಾಡ್ತಾರಲ್ಲ ಮಾತ್ರ ಕಾರ್ಯಕ್ರಮ ಪೂರಾಯ ಸಾಧ್ಯ ಬಂದ ಹೆಚ್ಚಿನ ನಮ್ಮ ಟ್ಯಾಬ್ಲೆಟ್ ಮಲ್ತೇನೆ ನಮ್ಮ ಪರಿಚಯದ ಜನ ಜೋಡೆ ಅಕ್ಕಲು ಟ್ಯಾಬ್ಲೆಟ್ ಅಂತ ಇವಾಗ ಬಹುಶಃ ಮೋಹನ್ ಶೆಟ್ಟಿ ಏನಿಲ್ಲ ಗೊತ್ತಿದ್ದಿ ವಿಶ್ವನಾಥ್ ಕೊಹ್ಲಿ ಏನಿಲ್ಲ ಗೊತ್ತಿದ್ದಿ ಪ್ರಕಾಶ್ ಏನಿಲ್ಲ ಗೊತ್ತಿದ್ದಿ ಯಾಕೆ ಬೇಜಾರು ವಿಷಯ ಅಂತ ಮಲ್ಪಜ್ಜಿ ದಯಮಂತ ನಿಖಲ ಗ್ರೌಂಡ್ ಇಲ್ಲ ಸೋಕು ನಮ್ಮ ಕಾರ್ಯಕ್ರಮ ಮಾಡುವಾಗ ಪಣ್ಣೊಂದು ಅಂಜನೆ ನಮ್ಮ ಬಿಲ್ಡಿಂಗ್ದ ಕೆಲವು ಡೋನರ್ ತೋರಿ ಬಂದಿರು ಪ್ರಕಾಶಲ್ಲಿ ನಮಗೆ ಮಲ್ಲ ಡೋನರ್ ರಮೇಶ್ ಸೌಂದರ್ಯ ರಮೇಶರಿ ನೆಲತ್ತ ವ್ಯವಸ್ಥೆ ಆರಂಭ ಅಂಜನೆ ವಿ.ಕೆ. ಫರ್ನಿಚರ್ದಾರ ನಮಗೆ ಬಿಲ್ಲದ ವ್ಯವಸ್ಥೆ ಮಾಡಿದ್ದಾರೆ ಅಂಜನೆ ಸತೀಶ್ ಕಾರ್ಕರ್ ನೆತ್ತ ನಮ್ಮ ಡೋರ್ದ ಮತ್ತು ಮಲ್ಲ ಮಟ್ಟದ ವಿಷಯಕ್ಕೆ 15 ಲಕ್ಷ ರೂಪಾಯಿದ ಕರ್ಬ ಕೊಡ್ತೀನಿ ನಿಜ ಮಲಮಲ್ಲ ರೀತಿಯ ಸಹಕಾರ ಕೊಡ್ತೀನಿ ಮಾತ್ರ ನಮ್ಮನ್ನು ಹೇಳ್ತದ್ದು ನನ್ನ ದುಮ್ಮದ ನಮ್ಮ ಈ ಕಟ್ಟಡಕ್ಕೆ ಅಗಲ ಸಹಕಾರ ಪೂರ್ಣ ಸಹಕಾರ ಅಗಲಕ್ಕೇನೊಂದು ಮತ್ತೆಲ್ಲ ಅವಕಾಶ ಹೊಂದಿಸಿ ಸಾರ್ಥ ಮಾಡಿ ಶ್ರೀ ಹರೀಶಾಚಾರ್ಯ ಕೊಲ್ಯ ಮೇರೆಯಂತೆ ಶ್ರೀ ಶಾರದಾ ಸೇವಾ ಟ್ರಸ್ಟ್ ಕೊಲ್ಯ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಕೊಲ್ಯ ಸೋಮೇಶ್ವರ ಇದರ 44ನೇ ವರ್ಷದ ವಾರ್ಷಿಕ ಮಹಾಸಭೆಗೆ ಅಧ್ಯಕ್ಷತೆಯನ್ನು ಸ್ವೀಕರಿಸಿದ ಶ್ರೀ ಮೋಹನ್ ಶೆಟ್ಟಿ ಕುಪ್ಪಲ ಅಧ್ಯಕ್ಷರು, ಶ್ರೀ ಶಾರದಾ ಸೇವಾ ಟ್ರಸ್ಟ್ ಇವರಿಗೆ ಧನ್ಯವಾದಗಳು ಹಾಗೂ ಶ್ರೀ ಸತೀಶ್ ಕುಂಪಲ ಅಧ್ಯಕ್ಷರು, ಕಟ್ಟ ಸಮಿತಿ ಅಧ್ಯಕ್ಷರು ಇವರಿಗೂ ಧನ್ಯವಾದವನ್ನು ಸಮರ್ಪಿಸುತ್ತಿದೆ. ಶ್ರೀ ಶೇಖರ್ ಕುಟುಂಬಗತೆ ಉಪಾಧ್ಯಕ್ಷರು, ಶ್ರೀ ಶಾರದಾ ಸೇವಾ ಟ್ರಸ್ಟ್ ಇವರಿಗೂ ಧನ್ಯವಾದಗಳು. ಶ್ರೀ ರಾಜೇಶ್ ಶೆಟ್ಟಿ ಅಧ್ಯಕ್ಷರು, ಆಶ್ರಮಿತ ಮಂಡಳಿ ಕುಲ್ಯ ಇವರಿಗೂ ಧನ್ಯವಾದಗಳು. ಶ್ರೀ ರಾಜೇಶ್ ಕೆ.ಎಸ್ ಕಾರ್ಯದರ್ಶಿ, ಶ್ರೀ ಶಾರದಾ ಸೇವಾ ಟ್ರಸ್ಟ್ ಇವರಿಗೂ ಧನ್ಯವಾದಗಳು. ಶ್ರೀ ಉಮೇಶ್ ಕುಲಾಲ್ ಕೋಶಾಧಿಕಾರಿ, ಶ್ರೀ ಶಾರದಾ ಸೇವಾ ಟ್ರಸ್ಟ್ ಇವರಿಗೂ ನಮ್ಮ ಸಮಿತಿಯ ಪರವಾಗಿ ಧನ್ಯವಾದಗಳು. ಶ್ರೀ ಗೀತಾ ಭಗವಂದಾಸ್, ಶ್ರೀ ಶಾರದಾ ಮಹಿಳಾ ಮಂಡಳಿ ಕೊಲ್ಯ ಇವರಿಗೂ ಧನ್ಯವಾದಗಳು ಹಾಗೂ ಬಂದಿರುವ ಎಲ್ಲ ಸದಸ್ಯರಿಗೂ ಧನ್ಯವಾದವನ್ನು ಸಮರ್ಪಿಸಿದೆ. ಹಾಗೂ ನಮ್ಮ ಮಾಧ್ಯಮ ಇತರಾದ ಅಬ್ಬಕ್ಕ ಟಿವಿ ಹಾಗೂ ಹೊಸಕುರಲ್ ಇವರಿಗೂ ಧನ್ಯವಾದಗಳು. ಸಾರ್ವಜನಿಕ ಶಾರದಾ ಮಹೋತ್ಸವ ಸೆಪ್ಟೆಂಬರ್ ತಿಂಗಳು ಅಕ್ಟೋಬರ್ ನಡೆಪಂಡು ಈ ಉತ್ಸವಕ್ಕೆ ಊರ್ದ ಸರ್ವೇರ್ನ ಸಹಕಾರ ಏನೊಂದು ನಮ್ಮ
ಈತ ಎಲ್ಲಂಜಿ ಪೂಜ್ಯ 4 ದಿನ ಅಪ್ಪನ ಕಾರ್ಯಕ್ರಮಕ್ಕೂ ಊರ್ದಕ್ಕಲ ಮಾತಿನ ಸಾಕಾರ ಕೇನೊಂದು ಶ್ರೀ ಶಾರದಾ ಸೇವಾ ಟ್ರಸ್ಟ್ ಕೊಲ್ಯ ರೀಸರ್ಚ್ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಕೊಲ್ಯ ಸೋಮೇಶ್ವರ ಇಡೀ ನಂಗೆಲ್ಲ 24-25 ಸಾಲದ ವಾರ್ಷಿಕ ಮಹಾಸಭೆ ನಡೆತದೆ. ನಮ್ಮ ಈ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ನಿರಂತರ 45 ವರ್ಷ ಹಿಡಿದು ನಮ್ಮ ಈ ನವರಾತ್ರಿ ಉತ್ಸವವನ್ನು ದಸರಾದ ಟೈಮಿಡು ನಾಡ ಹಬ್ಬವಾದ ಆಚರಣೆ ಮಂತದ್ದು ಬರೋದಿಲ್ಲ. ನಮ್ಮ ಈ ನವರಾತ್ರಿ ಉತ್ಸವ ಪ್ರತಿ ವರ್ಷ 3 ದಿನ ಕಾರ್ಯಕ್ರಮ ನಡ್ಕೊಂಡು ಬರೋದಿಲ್ಲ. ಈ ಕಾರ್ಯಕ್ರಮದೊಟ್ಟಿಗೆ ವಿವಿಧ ಧಾರ್ಮಿಕ, ಸಾಂಸ್ಕೃತಿಕ, ವೈದಿಕ ಕಾರ್ಯಕ್ರಮದೊಟ್ಟಿಗೆ ನಮ್ಮ ಅಪ್ಪೆ ದೇವರನ್ನ ಶಾರದಾ ಮಾತೆಯ ವಿಗ್ರಹದ ಶೋಭಾಯಾತ್ರೆಯೊಟ್ಟಿಗೆ ನಮ್ಮ ಕಾರ್ಯಕ್ರಮನ ಜನಸಮಾಜದ ಮುಖಾಂತರ ಮಂತದಿಲ್ಲ. ನಮ್ಮ ಪ್ರತಿ ವರ್ಷ ನಮ್ಮ ಶಾರದಾ ಮಹೋತ್ಸವ ಸಮಯದ ಸಾಂಸ್ಕೃತಿಕ ಕಾರ್ಯಕ್ರಮ, ಪೂಜೆ, ಅಂಚನೆ ಶ್ರೀ ಶಾರದಾ ಮಹಿಳಾ ಮಂಡಳಿದ ವತಿಯಿಂದ ಲಲಿತ ಸಹಸ್ರನಾಮ, ಅಂಚನೆ ನಮ್ಮ ಆದರ್ಶ ಮಿತ್ರ ಮಂಡಳಿ ಮತ್ತು ಮಹಿಳಾ ಮಂಡಳಿದ ಜಂಟಿ ಆಶ್ರಯದ ಭಜನೆ, ಅಂಚನೆ ಪರಿಸರದ ಸಂಘ ಸಂಸ್ಥೆದ ವತಿಯಿಂದ ಭಜನೆ ಕಾರ್ಯಕ್ರಮ ನಮ್ಮ ಪ್ರತಿ ವರ್ಷ ಹೊಂದೊಂದಿಲ್ಲ. ಅಂಚನೆ ಬೈಯಗೆ ಪ್ರತಿದಿನ ಬೈಯಡು ಸಾಂಸ್ಕೃತಿಕ ಕಾರ್ಯಕ್ರಮ ನಡ್ಕೊಂಡು ಬರ್ದಿಲ್ಲ. ಅಂಚನೆ ಮತ್ತು ಪ್ರತಿದಿನ ಮಧ್ಯಾಹ್ನ ನಮ್ಮ ಅನ್ನದಾನ ಸಂತರ್ಪಣೆ ಎಲ್ಲ ಬಂದಿಲ್ಲ. ನಮ್ಮ ಸಮಿತಿ ಖಾಲಿ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಅತ್ತಂದೆ ಸಾಮಾಜಿಕ ಚಟುವಟಿಕೆಗಳನ್ನ ಮಂತೊಂದಿಲ್ಲ. ಈ ಸಾಮಾಜಿಕ ಚಟುವಟಿಕೆ ಆದ ಪಂಡ ನಮ್ಮ ವೈದ್ಯಕೀಯ ಶಿಬಿರ, ಸ್ವಚ್ಛತೆ, ಶ್ರಮದಾನ, ಅಂಚನೆ ಕಿರಿಯ ನಾಗರಿಕರಿಗೆ ಅಭಿನಂದನೆ, ಸನ್ಮಾನ, ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ, ಅಂಚನೆ ಪರಿಸರದ ಅನಾರೋಗ್ಯದ ಮದುವೆದ ಟೈಮಿಡು, ಮರಣದ ಟೈಮಿಡು ಅಕ್ಲೆಗೆ ಸಮಿತಿದ ಸದಸ್ಯರ ಮುಖಾಂತರ ಅಕ್ಲೆಗೆ ಆರ್ಥಿಕ ಸಹಕಾರನ ಎಂಕುಲು ಪುರಂದು ಬರೋದಿಲ್ಲ. ಅಂಚನೆ ನಮ್ಮ ಪರಿಸರದ ನಮ್ಮ ಶಾರದೋತ್ಸವದ ಸಮಯದ ಹುಚ್ಚುನಾಯಿ ರಸಿಕ ಶಿಬಿರನ್ನು ನಮ್ಮ ನಡಪವನ್ನು ಬರೋದಿಲ್ಲ. ಅವೇ ಲೆಕ್ಕನೆ ನಮ್ಮ ಸಮಿತಿ ಆರೋಗ್ಯ ಶಿಬಿರ, ಬಾಲ ಆಧಾರ್ ಕಾರ್ಡ್ ನೋಂದಣಿ, ಅಂಚಿನ ಬೇತೆ ಬೇತೆ ಶಿಬಿರಗಳನ್ನು ನಮ್ಮ ನಡಪವನ್ನು ಬರೋದಿಲ್ಲ.